ಮುಕ್ತಾಯಗೊಂಡಿದೆ ಸೆಮಿಫೈನಲ್ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಬೆಳಗ್ಗೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಿಕ್ಕೊಂಡು ಸಂಘಟಕರಾಗಿ ನಮ್ಮೊಟ್ಟಿಗೆ ಇದ್ದಾರೆ ಶ್ರೀ ಮನೋಹರ್ ಇವರು. ಇವರಿಗೆ ಗೌರವದ ಮನೋಹರ್ ಟೈಲರ್ ಇದ್ದಾರೆ. ಇವರಿಗೆ ಗೌರವದ ಶಾಲಿನ ಗೌರವ ಶ್ರೀ ನಾರಾಯಣ್ ಬಿ ಕುಂಬಲ ಇವರಿಂದ. ಎಸ್ 03 ಜೆರ್ಸಿ ನಂಬರ್ ಅಭಿಷೇಕ್ ದಾಳಿಯಲ್ಲಿ ಪ್ರಸ್ತುತ ಪುತ್ತೂರು ತಂಡಕ್ಕೆ ಅಂಕದ ಜೋಡಪನೆ ಅಭಿಷೇಕ್ ಇಂದ ಆಗುತ್ತಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಯಾವ ತಂಡ ಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ಳುತ್ತದೆ ಎನ್ನುವುದು ಕೆಲವೇ ಕ್ಷಣಗಳಲ್ಲಿ ನಮಗೆ ತಿಳಿಯುತ್ತದೆ. 12-8ರಲ್ಲಿ ಪಂದ್ಯಾಕೂಟ ಸಾಗಿ ಬರುತ್ತಿದೆ. ಸಾಬೀತ್ ತನ್ನ ತಂಡಕ್ಕೋಸ್ಕರ ಸಾಬೀತು ಪಡಿಸಬೇಕಾಗಿದೆ. ಬೋನಸ್ 9-12ರಲ್ಲಿ ಮತ್ತೆ ಅಭಿಷೇಕ ಅಂಕದ ಅಭಿಷೇಕವಾಗುತ್ತಿದೆ. ಎಸ್ ಲಾಸ್ಟ್ ಮ್ಯಾನ್ ರೋಚಕ ಸಾಬೀತ್, ನಿಜವಾಗಿಯೂ ಸಾಬೀತು ಮಾಡಬೇಕಾಗಿದೆ. ಪ್ರಸ್ತುತ ವಿಟ್ಲ ತಂಡ ದ ಹೀರೋ ಸಾಬೀತ್. ಆಲ್ ಔಟ್. ಎಸ್ ಮತ್ತೆ ಅಭಿಷೇಕ್ ದಾಳಿಯಲ್ಲಿ ಅಭಿಷೇಕ್. ಪುತ್ತೂರಿನ ದಾಳಿಯಲ್ಲಿ ನಾವು ಅಭಿಷೇಕನನ್ನು ಮಾತ್ರ ನಾವು ಕಂಡದ್ದು ಈ ಪಂದ್ಯಾಕೂಟದಲ್ಲಿ. ಎಸ್ ಅಭಿಷೇಕ ಆಗಿದೆ, ಅಂಕದ ಅಭಿಷೇಕ ಖಂಡಿತವಾಗಿಯೂ ಆಗಿದೆ. ಎಸ್ ಎನಿಸುತ್ತಿದ್ದಾರೆ. ಎಸ್ 4 ಪಾಯಿಂಟ್ಸ್. 16-9ರಲ್ಲಿ ಪಂದ್ಯಾಕೂಟ. ನಾವು ಸಿಕ್ಕಬಹುದು. 18-9ರಲ್ಲಿ ಪಂದ್ಯಾಕೂಟ. 09 ಜೆರ್ಸಿ ನಂಬರ್ ಸೂಪರ್ ಟ್ಯಾಕಲ್ ಸನ್ನಿವೇಶ ಜೀವಂತವಾಗಿದೆ. ಪಂದ್ಯದ ಮರುಳಿಕೆ ಯೋಚನೆಯಲ್ಲಿ ವಿಟ್ಲ ತಂಡ, ಆದರೆ ಅಭಿಷೇಕ ರೋಚಕ ದಾಳಿಗಾರ ಅಭಿಷೇಕ. ಎಸ್ ಮತ್ತೆ ಲಾಸ್ಟ್ ಮ್ಯಾನ್. 9-20ರಲ್ಲಿ ಪಂದ್ಯಾಕೂಟ ಸಾಗಿ ಬರುತ್ತಿದೆ. 11 ಅಂಕಗಳ ಮುನ್ನಡೆಯಲ್ಲಿ ಪುತ್ತೂರು. ಮತ್ತೆ 3 ಅಂಕ ಸೇರ್ಪಡೆಗೊಳ್ಳುತ್ತಿದೆ ಪುತ್ತೂರು ತಂಡಕ್ಕೆ. 23-9ರಲ್ಲಿದೆ ಪಂದ್ಯಾಕೂಟ. ಅಭಿಷೇಕನಿಗೆ ಸಿಕ್ಕಿದೆ ವಿಶ್ರಾಂತಿ. 04 ಜೆರ್ಸಿ ನಂಬರ್ ಎಸ್ ಅಭಿಷೇಕ ಯಾರಾದ್ರೂ ಸರಿ. 04 ಜೆರ್ಸಿ ನಂಬರ್ ಅಂಕದ ಜೋಡಿಕೆಯಲ್ಲಿದ್ದಾನೆ. ಇದೀಗ GHS ವಿಟ್ಲ ತಂಡದ ಪ್ರಬಲ ಆಟಗಾರ. 2 ಅಂಕ ಜೋಡಣೆಯಾಗುತ್ತಿದೆ. 11-24ರಲ್ಲಿದೆ ಪಂದ್ಯಾಕೂಟ. ಮುನ್ನಡೆಯಲ್ಲಿದೆ ಪುತ್ತೂರು. ಮತ್ತೆ 03 ಜೆರ್ಸಿ ನಂಬರ್ ಅಭಿಷೇಕ. ಎಸ್ ಮೊದಲ ಬಾರಿಗೆ ನಾವು ಅಭಿಷೇಕನನ್ನು ಔಟ್ ಆಗಿರುವುದನ್ನು ನಾವು ಕಂಡಿದ್ದೇವೆ. ಪುತ್ತೂರಿನ ಪ್ರಬಲ ಡಿಫೆಂಡರ್ಗಳು ನಾವು ನೋಡುತ್ತಿದ್ದೇವೆ. ಎಸ್ ಮತ್ತೆ 09 ಜೆರ್ಸಿ ನಂಬರ್. ವಾವ್ ಮತ್ತೆ GHS. ಇದೇನು ಅಧಿಕೃತ ಘೋಷಣೆ ಮಾತ್ರ ಬರಲು ಬಾಕಿ ಇದೆ ಪುತ್ತೂರು ತಂಡಕ್ಕೆ.
ಎಸ್, ಅಧಿಕೃತ ಘೋಷಣೆ ಮಾತ್ರ ಬರಲು ಬಾಕಿ ಇದೆ. ಪುತ್ತೂರು ತಂಡ ಎರಡನೇ ತಂಡವಾಗಿ ಫೈನಲ್ ಪಂದ್ಯಾಟಕ್ಕೆ ಸೇರಡೆಗೊಂಡಿದೆ. ಪುತ್ತೂರು ತಂಡ ಅಭಿನಂದನೆಗಳು. ಫೈನಲ್ ತಂಡಕ್ಕೆ ತಿರುಗಡೆಯಾದಂತಹ ಎರಡು ತಂಡಗಳಿಗೂ ಅಭಿನಂದನೆ. ಅದೇ ರೀತಿ 4 ತಂಡಗಳಿಗೂ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದೀಗ ವೇದಿಕೆಯಲ್ಲಿ ಸಮಾರಂಭ ನಡೆಯಲಿದೆ. ತದನಂತರ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ರವಿಶಂಕರ ಸೋಮೇಶ್ವರ್ ನಮ್ಮೊಂದಿಗಿದ್ದಾರೆ. ಶ್ರೀಮತಿ ಸಂಧ್ಯಾ ಅಡ್ಕ, ದಯವಿಟ್ಟು ವೇದಿಕೆಗೆ ತಾವು ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇನೆ. ಶ್ರೀಮತಿ ಸಂಧ್ಯಾ ಅಡ್ಕ, ಅದೇ ರೀತಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರಾಘವ್ ಉಚ್ಚಿಲ್, ಅದೇ ರೀತಿ ಗೌರವ ಅಧ್ಯಕ್ಷರಂತಹ ಶ್ರೀ ನಾರಾಯಣ್ ಕುಂಬಾಲ ಇವರು ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊಗ್ಗ ತಂಡ ತುಂಬಲಿ ಅಣ್ಣ ಬಲೆ ತುಂಬಲಿ ಜೋಗ್ಲೆ ಡಿಕ್ಲೇರ್ ಲೆಪ್ಪನಿ ವಿವೇಕಾನಂದ ಪುತ್ತೂರು ಎಲ್ಲಿದ್ದೀರಿ? ವಿಟ್ಲ ಭಗವತಿ ಎಲ್ಲಿದ್ದೀರಿ? ಬೇಗ ಬನ್ನಿ, ಎದುರು ಬನ್ನಿ. ಜಲಂಧರ್ ಟ್ರೋಫಿ ಇದರ ಅಂತಿಮವಾಗಿ ಸಮಾರಂಭಕ್ಕೆ ನಾವೆಲ್ಲರೂ ಬಂದು ನಿಂತಿದ್ದೇವೆ. ಇನ್ನು ಕಡೆಯ ಒಂದು ಪಂದ್ಯಾಟ ಬಾಕಿ ಇದೆ. ನಾವೆಲ್ಲರೂ ಟ್ರೋಫಿ 2025 ಯಾರ ಮಡಿಲಿಗೆ ಬೀಳಲಿಕ್ಕಿದೆ ಎಂಬುದನ್ನು ನಾವೆಲ್ಲರೂ ಅದೇ ರೀತಿ ಪುತ್ತೂರು ಈ ಎರಡು ತಂಡಗಳ ನಡುವೆ ನಡೆಯಲಿಕ್ಕಿದೆ. ಜಲಂಧರ್ ಟ್ರೋಫಿ 2025 ಬೀಳುತ್ತದೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡಲಿಕ್ಕಿದ್ದೇವೆ. ಅತಿಥಿಗಳನ್ನು ಸ್ವಾಗತಿಸಲು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಆಶಿಕ್ ಇವರಲ್ಲಿ ನಾನು ಪ್ರೀತಿಪೂರ್ವಕ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಬೀರಿಕೋಟೆಗಾರು ಶ್ರೀ ಗಣೇಶ ಭಜನಾ ಮಂದಿರದ ಆಶ್ರಯದಲ್ಲಿ ಆನಂದಾಶ್ರಮ ಹಳೆ ವಿದ್ಯಾರ್ಥಿ ಸಂಘ, ಅದೇ ರೀತಿ ದಿವಂಗತ ಜಲಂಧರ್ ಇವರ ಹಿತೈಷಿಗಳ ಸಮಕ್ಷಮದಲ್ಲಿ ಸಹಕಾರದೊಂದಿಗೆ ಇವತ್ತಿನ ಈ ಒಂದು ಜಲಂಧರ್ ರೈ ಟ್ರೋಫಿ ಸಂಪನ್ನದ ಹಂತಕ್ಕೆ ಬಂದು ನಿಂತಿದೆ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ನಾನು ಅತ್ಯಂತ ಪ್ರೀತಿಯಿಂದ ಅನಿಲ್ ದಾಸ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವರನ್ನ ನಮ್ಮ ಎಲ್ಲ ಸಮಿತಿಯ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಮತಿ ಸಂಧ್ಯಾ ಅಡ್ಕ, ಅಂತಾರಾಷ್ಟ್ರೀಯ ಮಾಸ್ಟರ್ಸ್ ಕ್ರೀಡಾಪಟು, ದೈಹಿಕ ಶಿಕ್ಷಕರು, ಮಂಗಳೂರು. ಇವರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಪ್ರಮಿಳಾ ಟೀಚರ್ ಇವರಿಗೆ ಬಂದು ಶಾಲು ಪುಷ್ಪದ ಗೌರವಾರ್ಪಣೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ಕಿಶೋರ್ ಕುಮಾರ್, ಸ್ಥಾಪಕರು ಸಾಯಿ ನೆರವು ಟ್ರಸ್ಟ್. ಇವರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಮಂದಿರದ ಪ್ರಧಾನ ಅರ್ಚಕರು ಶ್ರೀಯುತ ಶ್ರೀಕಾಂತ್ ಭಟ್ ಬೀರಿ. ಇವರನ್ನ ಸಮಿತಿಯ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಗಿರೀಶ್ ಗಟ್ಟಿ ಇವರು ಬಂದು ಶಾಲು ಪುಷ್ಪದ ಗೌರವಾರ್ಪಣೆಯನ್ನ ಸಮಿತಿಯ ಪರವಾಗಿ ನೀಡಬೇಕು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಅಮಿತಾ ಆರ್ ಉಚ್ಚಿಲ್, ನಿವೃತ್ತ ಶಿಕ್ಷಕರು, ಜಲಂಧರ್ ರೈ ಅವರ ಸಹೋದ್ಯೋಗಿಗಳಾಗಿ ಕೂಡ ಕೆಲಸ ಮಾಡಿದಂತವರು. ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ದೀಕ್ಷಾ ಅಮಿತ್ ಇವರು ಬಂದು ಶಾಲು ಪುಷ್ಪದ ಗೌರವಾರ್ಪಣೆಯನ್ನ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ಸಹಕಾರವನ್ನು ನೀಡ್ತಾ ಇರುವಂತಹ ಶ್ರೀ ಯಶ್ ರಾಜ್ ಕೋಟೆಕಾರು, ಯಶ್ ಆರ್ಟ್ಸ್ ಮಂಗಳೂರು. ಇವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸನ್ಮಾನಿತರಾಗುವಂತಹ ಶ್ರೀಯುತ ವಿಶ್ವನಾಥ MK ಕೋಳಿಯೂರು, ನಿವೃತ್ತ ಮುಖ್ಯೋಪಾಧ್ಯಾಯರಿದ್ದಾರೆ. ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಂಪತ್ ಉಚ್ಚಿಲ್ ಇವರು ಶಾಲು ಪುಷ್ಪದ ಗೌರವಾರ್ಪಣೆಯನ್ನ ಸಮಿತಿಯ ಪರವಾಗಿ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಅವರಿಗೆ ಒಂದು ಫೋನ್ ಮಾಡುವಾಗ
ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಸನ್ಮಾನಿತರಾಗಬೇಕು ಅಂತ ಹೇಳುವಾಗ ನಾನು ಬರುವುದಿಲ್ಲ, ನನಗೆ ಅದು ಬೇಡ ಅಂತ ಹೇಳಿದ್ರು, ನಾನು ಅಪೇಕ್ಷೆ ಪಟ್ಟಿಲ್ಲ ಅಂತ ಹೇಳಿ. ಒಂದು ಅರ್ಧ ಗಂಟೆ ಬಿಟ್ಟು ಅವರು ಹೇಳಿದ್ರು, ಮುಡಿಪಲ್ಲಿ ಇನ್ನೊಂದು ಮಾಸ್ಟರ್ ಇದ್ದಾರೆ ಅವರಿಗೆ ಮಾಡಿ, ನನಗೆ ಬೇಡ ಅಂತ ಹೇಳಿ. ಅಂತಹ ಅದ್ಭುತ ವ್ಯಕ್ತಿತ್ವ ಶ್ರೀಯುತ ವಿಶ್ವನಾಥ್ MK ಕೋಳಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅದರ ಜೊತೆಯಲ್ಲಿ ಇವತ್ತಿನ ಸಂದರ್ಭದಲ್ಲಿ ಮಾಸ್ಟರ್ ಅಥ್ಲೆಟ್ಸ್ ಆಗಿ ನಮ್ಮವರೇ ಆನಂದಾಶ್ರಮ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳು ಚಂದ್ರಶೇಖರ್ ಸೋಮೇಶ್ವರ ಸನ್ಮಾನಿತರಾಗುವಂತವರು, ಇವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನ ಅಮಿತ್ ಸಂಕೋಳಿಗೆ ಇವರು ಬಂದು ಶಾಲು ಪುಷ್ಪದ ಗೌರವಾರ್ಪಣೆಯನ್ನ ಸಮಿತಿಯ ಪರವಾಗಿ ಮಾಡೋದಕ್ಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಜಲಂಧರ ಇವರ ಶಿಷ್ಯರು ಕೂಡ ಹೌದು, ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರು ಶ್ರೀ ರವಿಶಂಕರ ಸೋಮೇಶ್ವರ, ಇವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಸಮಿತಿಯ ಸಾರ್ವಜನಿಕ ಗಣೇಶ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ರಾಘವ್ ಸಿ ಉಚ್ಚಿಲ್, ಗೌರವಾಧ್ಯಕ್ಷರಾದಂತಹ ನಾರಾಯಣ ಕುಂಪಾಳ, ಅದೇ ರೀತಿ ಆನಂದಾಶ್ರಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಜೀವನ್ ಸೋಮೇಶ್ವರ, ಇವರುಗಳನ್ನು ಅತ್ಯಂತ ಪ್ರೀತಿಯಿಂದ ಒಂದೇ ಮಾತನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಈ ಕಬಡ್ಡಿ ಪಂದ್ಯಾಟದಲ್ಲಿ ವಿಶೇಷವಾಗಿ ಜಲಂಧರಯ್ಯವರ ಶಿಷ್ಯರಾಗಿದ್ದುಕೊಂಡು ಕಬಡ್ಡಿ ವಿಚಾರದಲ್ಲಿ ರಾಷ್ಟ್ರೀಯ ತಂಡವನ್ನ ಪ್ರತಿನಿಧಿಸಿದಂತಹ ಮನೋಜ್ ಉಚ್ಚಿಲ ಇವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಅವರಿಗೆ 1000 ಕಾಲ್ ಮಾಡ್ತೇನೆ ನಾನು ದಿನಾಲು, ಯಾಕಂತ ಹೇಳಿದ್ರೆ ಇದೇ ವಿಷಯದಲ್ಲಿ ಕಬಡ್ಡಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಇವತ್ತು ಸನ್ಮಾನಿತರಾಗ್ತಾ ಇದ್ದಾರೆ. ಜಲಂಧರಯ್ಯವರ ಹೆಸರಲ್ಲಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮನೋಜ್ ಉಚ್ಚಿಲ ಇವರನ್ನ ಅಶೋಕ್ ಉಚ್ಚಿಲ್ ಇವರು ಬಂದು ಶಾಲು ಪುಷ್ಪದ ಗೌರವಾರ್ಪಣೆಯನ್ನ ಸಮಿತಿಯ ಪರವಾಗಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲರನ್ನು ಸ್ವಾಗತಿಸ್ತಾ, ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ಸಹಕಾರವನ್ನು ನೀಡುವಂತಹ ಮೋಹನ್ ದಾಸ್ ರೈಗಳನ್ನು ಸ್ವಾಗತಿಸ್ತಾ, ಎಲ್ಲರನ್ನು ಸ್ವಾಗತಿಸ್ತಾ ಕೊನೆಯಲ್ಲಿ ಒಂದು ಮಾತನ್ನ ಹೇಳ್ತೇನೆ. ನಾವು ಯಾರು ಹೆಚ್ಚಿನವರು, ಕೆಲವರು ಇಲ್ಲಿ ಜಲಂಧರೈಗಳ ಶಿಷ್ಯರಲ್ಲ. ಈ ಪುಣ್ಯದ ಕಾರ್ಯದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಕ್ಕೆ ಒಂದು ಸಣ್ಣ ಅವಕಾಶ ಸಿಕ್ಕಿದೆಯಲ್ಲ, ಇದಕ್ಕಿಂತ ಪುಣ್ಯದ ಕೆಲಸ ಬೇರೆ ನನಗಿಲ್ಲ ವೈಯಕ್ತಿಕವಾಗಿ. ಯಾಕಂತ ಹೇಳಿದ್ರೆ ಅವರ ಬಗ್ಗೆ ಕೇಳಿದ್ದೇನೆ, ತುಂಬಾ ಕೇಳಿದ್ದೇನೆ, ಪ್ರಭಾವಿತನಾಗಿದ್ದೇನೆ. ಆದ್ರಿಂದಾಗಿ ಹೇಳ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಿದ್ರೆ ವೇದಿಕೆಯಲ್ಲಿರುವಂತ ಆನಂದಾಶ್ರಮ ಪ್ರೌಢಶಾಲೆಯ ಆ ಸಮಿತಿಯವರಿಗೆ ನಮ್ಮ ಸಮಿತಿ ಅತ್ಯಂತ ಆಭಾರಿಯಾಗಿದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ, ಆನಂದಾಶ್ರಮ ಹಳೆ ವಿದ್ಯಾರ್ಥಿ ಸಂಘ ಸೇರಿದಂತೆ ಜಲಂಧರಯ್ಯವರ ಎಲ್ಲ ಹಿತೈಷಿಗಳಿಗೆ ಈ ಒಂದು ಆಭಾರಿಯಾಗಿ ನಾವು ಈ ಕೈ ಮುಗಿದು ಜೋಡಿಸಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೇವೆ. ಮುಂದೆಯೂ ತಮ್ಮ ಸಹಕಾರ ಇದೇ ರೀತಿಯಾಗಿರಲಿ ಮತ್ತು ಎಲ್ಲ ವಿಚಾರಗಳಲ್ಲೂ ಕೂಡ ಒಂದಾಗಿ ಒಟ್ಟಾಗಿರೋಣ. ಈ ಸಂಸ್ಮರಣೆ ಮಾಡಿರುವಂತಹ ಉದ್ದೇಶ ಒಂದೇ, ಜಲಂಧರಯ್ಯವರ ಸಂಸ್ಮರಣೆ ಆಗಬೇಕು, ಕಬಡ್ಡಿ ಪಂದ್ಯಾಟ ಆಗಬೇಕು ಅನ್ನುವಂಥದ್ದಲ್ಲ, ಜಲಂಧರಯ್ಯವರ ಸಂಸ್ಮರಣೆ ಆಗಬೇಕು ಮತ್ತು ಅವರ ಹೆಸರು ಅಜರಾಮರವಾಗಿ ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ, ಅಲ್ಲಿ ಮ್ಯಾಟ್ ಹೊರಸ್ತಾ ಇದ್ರು, ಕೆಲವರು ಅನ್ನದಾನದಲ್ಲಿ ಕೆಲಸ ಮಾಡ್ತಾ ಇದ್ರು, ಊಟ ಉಪಚಾರದಲ್ಲಿ ಕೆಲಸ ಮಾಡ್ತಿದ್ರು, ಅಲಂಕಾರದಲ್ಲಿ ಕೆಲಸ ಮಾಡ್ತಿದ್ರು, ಈ ಎಲ್ಲ ಕೆಲಸ ಮಾಡಿದವರಿಂದಲಾಗಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಇದು ಹೇಳಿದ್ರೆ ಒಂದು ಮಾತು, ಕೇವಲ 14 ದಿನಗಳ ಆಟ ಇದು. ಕೇವಲ 14 ದಿನಗಳಲ್ಲಿ ಈ ಆಟವನ್ನು ಮಾಡಿ ತೋರಿಸಿದ್ದೇವೆ ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ಇದೆ ಅಷ್ಟೇ. ಅದರಿಂದಾಗಿ ಇನ್ನಷ್ಟು ಮತ್ತಷ್ಟು ಕಾರ್ಯಕ್ರಮಗಳನ್ನ ಮಾಡಿಯೇ ಮಾಡ್ತೇವೆ. ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ಅವರ ಹಿತೈಷಿಗಳು ಆಗೊಮ್ಮೆ ಅಜಕಾರದಿಂದ ಬಂದಿದ್ರು, ಅದು ನಮ್ಗೆ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಅವರ ಮೇಲೆ ಇಟ್ಟಂತ ಆ ಒಂದು ನಂಬಿಕೆ, ಅವರ ಆದರ್ಶಗಳನ್ನ ಪಾಲಿಸುವಂತ ವ್ಯಕ್ತಿಗಳು ಇವತ್ತು ಇದ್ದಾರೆ ಅನ್ನುವಂಥದ್ದು. ಅದರಿಂದಾಗಿ ಅವರೆಲ್ಲರಿಗೂ ಕೂಡ ಭಾಗವಹಿಸಿದ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ವಂದನೆಗಳನ್ನ ಸಾರ್ವಜನಿಕ ಶ್ರೀ ಗಣೇಶ ಸಮಿತಿಯವರಾಗಿ, ಅಧ್ಯಕ್ಷರ ಪರವಾಗಿ, ಗೌರವಾಧ್ಯಕ್ಷರ ಪರವಾಗಿ ನಾನು ಈ ಮುಖಾಂತರ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಆಶಿಕ್ ಮಾಡೂರು, ಕಾರ್ಯದರ್ಶಿಗಳಾದಂಥ ಆಶಿಕ್ ಮಾಡೂರು ಧನ್ಯವಾದಗಳು. ಬಹಳ ಸಣ್ಣ ರೀತಿಯಲ್ಲಿ ಸ್ವಾಗತವನ್ನು ಮಾಡಿದಂಥ ಆಶಿಕ್ ಮಾಡೂರು ಇವರಿಗೆ ಧನ್ಯವಾದವನ್ನು ಹೇಳುತ್ತಾ, ಇದೀಗ ಈ ಒಂದು ವೇದಿಕೆಯಲ್ಲಿ ವಿಶೇಷವಾಗಿ ಒಂದು ಖುಷಿಯ ಸಂದರ್ಭ, ಒಂದು ವಿಶೇಷವಾದ ಸಂದರ್ಭ ಅಂತ ಹೇಳ್ಬೋದು. ಇವತ್ತು ಈ ಒಂದು ವೇದಿಕೆಯಲ್ಲಿ ಇಬ್ಬರನ್ನ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಒಂದು ವಿಶೇಷ ಸಾಮರ್ಥ್ಯ, ಅದೇ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿದಂತ ಇಬ್ಬರನ್ನ ಈ ಒಂದು ವೇದಿಕೆಯಲ್ಲಿ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಮೊದಲಿಗೆ ಶ್ರೀ ವಿಶ್ವನಾಥ್ MK ಕೋಳಿಯವರು, ನಿವೃತ್ತ ಮುಖ್ಯೋಪಾಧ್ಯಾಯರು. ಹಾಗೆ ಶ್ರೀ ಮನೋಜ್ ಉಚ್ಚಿಲ್, ಮಾಜಿ ರಾಷ್ಟ್ರೀಯ ಕಬಡ್ಡಿ ಆಟಗಾರರು, ಹಾಗೆ ಮಂದಿರದ ಅಜೀವ ಸದಸ್ಯರಲ್ಲೂ ಇವರು ಒಬ್ರು. ಶ್ರೀ ವಿಶ್ವನಾಥ್ MK ಕೋಳಿಯವರು ಇವರ ಸನ್ಮಾನ ಪತ್ರವನ್ನ ಓದಲು ಮುರಳಿ ಮೋಹನ್ ಉಚ್ಚಿಲ ಇವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಯತಿನ್ ಇವರನ್ನ ಸ್ವಾಗತಿಸ್ತಾ ಇದ್ದೇನೆ.
ದಕ್ಷಿಣ ಕನ್ನಡ ಜಿಲ್ಲಾ ಪ್ರೌಢಶಾಲಾ ಮಟ್ಟದ ವಿಭಾಗದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಜಲಂಧರ್ ರೈ ಟ್ರೋಫಿ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ವಿಶ್ವನಾಥ ಎಂಕೆ ಇವರಿಗೆ ನೀಡಲಾದ ಸನ್ಮಾನ ಪತ್ರ. ಶ್ರೀ ವಿಶ್ವನಾಥ ಎಂಕೆ ಇವರು ಮಂಜೇಶ್ವರ ತಾಲೂಕಿನ ಕೋಳಿಯೂರಿನಲ್ಲಿ ಗುರುವಪ್ಪ ಎಂಕೆ ಮತ್ತು ದೇವಕಿ ಎಂಕೆ ದಂಪತಿಗಳ ಸುಪುತ್ರರಾಗಿ ದಿನಾಂಕ 10/10/1957 ಜನಿಸಿದರು. ಇವರ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಿಕ್ಷಣ ಶ್ರೀ ಶಂಕರನಾರಾಯಣ ALP ಶಾಲೆ ಕೋಳಿಯೂರು ಹಾಗೂ ವಾಣಿ ವಿಜಯ ಹೈಸ್ಕೂಲ್ ಕೋಡ್ಲ ಮೊದಲಿನಲ್ಲಿ, ಪದವಿ ಶಿಕ್ಷಣವನ್ನು ಸೈಂಟ್ ಅಲೋಷಿಯಸ್ ಸಂಧ್ಯಾ ಕಾಲೇಜಿನಲ್ಲಿ ಮುಗಿಸಿದರು. ತಮ್ಮ ಟೀಚರ್ಸ್ ಟ್ರೈನಿಂಗ್ ಸರಸ್ವತಿ ಟೀಚರ್ಸ್ ಟ್ರೈನಿಂಗ್ ಕಾಲೇಜ್ ಮೆಡಿಕೇರಿಯಲ್ಲಿ ಮಾಡಿದರು. ಕರ್ನಾಟಕ ರತ್ನ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ 25/9/1980 ಉದ್ಯೋಗಕ್ಕೆ ಸೇರ್ಪಡೆಯಾದರು. ಪ್ರಪ್ರಥಮ ಇವರು ಇದ್ದಂತಹ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಕ್ಕೆ ಪ್ರಥಮ ಆದ್ಯತೆ ನೀಡುತ್ತಿದ್ದರು. ಅಲ್ಲದೆ ನೀರಿಂಗಿಸುವಿಕೆ ಹಾಗೂ ಗಿಡ ನೆಡುವಿಕೆ ಅಲ್ಲದೆ ಹಸಿರನ್ನು ಪ್ರೀತಿಸುವ ಇವರು ಶಾಲೆಯ ಪರಿಸರವನ್ನು ಹಸಿರುಮಯವನ್ನಾಗಿಸುತ್ತಿದ್ದರು. ಶಿಸ್ತಿನ ಸಿಪಾಯಿಯಾಗಿದ್ದ ಇವರು ವಿದ್ಯಾರ್ಥಿನ ಅಚ್ಚುಮೆಚ್ಚಿನ ಶಿಕ್ಷಕರು. ತಮ್ಮ ಮುಂದಿನ ಜೀವನ ಶುಭಕರವಾಗಲಿ ಮತ್ತು ಶ್ರೀ ದೇವರು ಆಯುರಾರೋಗ್ಯ ಭಾಗ್ಯ ನೀಡಲಿ ಎಂದು ಹಾರೈಸುತ್ತೇವೆ. ಧನ್ಯವಾದಗಳು ಯತಿನಿಯವರಿಗೆ. ಹಾಗೆ ಮುಂದಿನ ಸನ್ಮಾನ ಪತ್ರ ಶ್ರೀ ಮನೋಜ್ ಉಚ್ಚಿಲ್ ಇವರ ಬಗ್ಗೆ ಹೇಳಲಿಕ್ಕೆ ನಮ್ಗೆಲ್ರಿಗೂ ಗೊತ್ತೇ ಇದೆ. ನಮ್ಮ ಮಂದಿರದ ಒಂದು ಅಜೀವ ಸದಸ್ಯರು. ಎಲ್ಲ ಕೆಲಸದಲ್ಲಿ ಅವರು ಏನೇ ಕೆಲಸ ಇದ್ರು ಅದನ್ನು ಮಾಡಲಿಕ್ಕೆ ಸಹಿ ಅವರು. ಆದರೂ ಅವರ ಒಂದು ಪರಿಚಯವನ್ನ ಇನ್ನೂ ಅತ್ಯುತ್ತಮ ರೀತಿಯಲ್ಲಿ ಈ ಒಂದು ವೇದಿಕೆಯಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಈ ಒಂದು ಸನ್ಮಾನ ಪತ್ರವನ್ನ ಓದಲು ಪ್ರಣಾಮ್ ಇವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಜಲಂಧರ್ ರೈ ಟ್ರೋಫಿ ಸಂದರ್ಭದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದ ಮಾಜಿ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಶ್ರೀ ಮನೋಜ್ ಉಚ್ಚಿಲ್ ಇವರಿಗೆ ನೀಡುವ ಸನ್ಮಾನ ಪತ್ರ. ಶ್ರೀ ಮನೋಜ್ ಕುಮಾರ್ ಉಚ್ಚಿಲ್ ಇವರು ಶ್ರೀ ಕೃಷ್ಣಪ್ಪ ಸಾಲ್ಯಾನ್ ಹಾಗೂ ಶ್ರೀಮತಿ ರಾಜೀವಿ ಇವರ ದ್ವಿತೀಯ ಪುತ್ರರಾಗಿದ್ದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಉಚ್ಚಿಲಭೂಮಿ, ಪ್ರೌಢ ಶಿಕ್ಷಣವನ್ನು ಆನಂದಾಶ್ರಮ ಪ್ರೌಢಶಾಲೆ ಹಾಗೂ ಪದವಿ ಶಿಕ್ಷಣವನ್ನು ಗೋಕರ್ಣನಾಥೇಶ್ವರ ಕಾಲೇಜಿನಲ್ಲಿ ಮುಗಿಸಿರುತ್ತಾರೆ. ಆನಂದಾಶ್ರಮ ಪ್ರೌಢಶಾಲೆಯ ಅಧ್ಯಾಪಕರಾಗಿದ್ದ ಶ್ರೀಯುತ ಜಲಂಧರ್ ರೈ ಅವರ ಗರಡಿಯಲ್ಲಿ ಪಳಗಿದ ಇವರು ಮುಂದಕ್ಕೆ ಜಿಲ್ಲಾ ಮಟ್ಟ, ವಿಭಾಗೀಯ ಮಟ್ಟ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವಂತಾರಾದರು. ಶ್ರೀಯುತ ಜಲಂಧರ್ ರೈ ಅವರ ಮಾರ್ಗದರ್ಶನದಂತೆ ಮುಂದುವರೆದು ಇವರು ಹಲವಾರು ಪಂದ್ಯಾಟವನ್ನು ಗೆದ್ದು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನಲ್ಲಿ ಅಫಿಷಿಯಲ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ಮುಂದಿನ ಜೀವನ ಶುಭಕರವಾಗಲಿ ಮತ್ತು ಶ್ರೀ ದೇವರ ಆಯುಷ್ಯಾರೋಗ್ಯದಿಂದ ಭಾಗ್ಯ ನೀಡಲಿ ಎಂದು ಹಾರೈಸುತ್ತೇವೆ. ಬಂಧುಗಳೇ, ಬಹಳಷ್ಟು ಖುಷಿಯ ವಿಚಾರ. ಈ ಒಂದು ಜಲಂಧರ್ ರೈ ಕಬಡ್ಡಿ ಈ ಒಂದು ವೇದಿಕೆಯಲ್ಲಿ ಇಬ್ಬರು ಗಣ್ಯಾತಿ ಗಣ್ಯರನ್ನು ಅಭಿನಂದನೆ ಮಾಡುವುದು, ಅವರನ್ನು ಗೌರವಿಸುವುದು ಈ ಒಂದು ನಮ್ಮ ಆದ್ಯ ಕರ್ತವ್ಯ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳು ಆ ಇಬ್ಬರನ್ನು ತಾವೆಲ್ಲರೂ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇನೆ. ತನ್ನ ಸೇವೆಯನ್ನು ಸಲ್ಲಿಸಿದವರು. ಮನೋಜ್ ಉಚ್ಚಿಲ್ ಬಗ್ಗೆ ಹೇಳಬೇಕಂತಿರಲಿಲ್ಲ. ಸಾರ್ವಜನಿಕ ಗಣೇಶ ಸೇವಾ ಸಮಿತಿಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತನ್ನ ಇಡೀ ಒಂದು ಸಮಯವನ್ನು ಗಣೇಶ ಉತ್ಸವದ ಈ ಒಂದು ಕಾರ್ಯಕ್ರಮಕ್ಕೆ ಮುಡಿಪಾಗಿಡುವವರು. ಅದು ಚೌತಿ ಆಗಿರಲಿ ಅಥವಾ ನಮ್ಮ ಏಕಾಹ ಭಜನೆ ಆಗಿರಲಿ, ಯಾವುದೇ ಕಾರ್ಯಕ್ರಮಕ್ಕಾದ್ರೂ ಆ ಒಂದು ಮನೋಜ್ ಉಚ್ಚಿಲ್ ಇದ್ದಾರೆ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಧೈರ್ಯ. ಅದೇ ರೀತಿ ಕೋಡಿಯೂರು ಮಾಸ್ಟ್ರು ಇವರು ಈ ಒಂದು ಕುಂಪಲ ಒಂದು ಸರ್ಕಾರಿ ಶಾಲೆಯನ್ನು ಒಂದು ಉನ್ನತಿಗೆ ತೆಗೆದುಕೊಂಡದರಲ್ಲಿ ನಮ್ಮ ವಿಶ್ವನಾಥ್ MK ಕೋಡಿಯೂರು ಇವರಿದ್ದಾರೆ. ಇವರಿಬ್ಬರಿಗೂ ಈ ಒಂದು ವೇದಿಕೆಯಲ್ಲಿ ಒಂದು ಅರ್ಥಪೂರ್ಣವಾಗಿ ಗೌರವಿಸುವುದು, ಜಲಂಧರ್ ರೈ ಇವರ ಈ ಒಂದು ವೇದಿಕೆಯಲ್ಲಿ ಇವರಿಗೆ ನೀಡಿದಂತಹ ಗೌರವ ವಂದನೆ. ಅದೇ ರೀತಿ ಖಂಡಿತವಾಗ್ಲೂ ಮನೋಜ್ ಇವರಿಗೆ ಶ್ರೀ ಜಲಂಧರ್ ರೈ ಅವರ ಆಶೀರ್ವಾದ ಖಂಡಿತವಾಗ್ಲೂ ನಮಗೆ ಇದೆ ಎಂಬುದನ್ನು ಹೇಳಿಕೊಳ್ಳುತ್ತಾ ಇಬ್ಬರಿಗೂ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ವತಿಯಿಂದ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಮ್ಮೆ ಜೋರಾದ ಕೈ ಚಪ್ಪಾಳೆ ಎರಡು ಗೌರವಾನ್ವಿತರಿಗೆ ತಾವೆಲ್ಲರೂ ನೀಡಬೇಕಾಗಿ ನಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ಮಾಸ್ಟರ್ಸ್ ಅಥ್ಲೆಟ್ ಇವರು ಅಥ್ಲೆಟಿಕ್ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂಥವರು. ಇವರನ್ನ ಈ ಒಂದು ವೇದಿಕೆಯಲ್ಲಿ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಇವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಒಂದು ಸನ್ಮಾನಿತರ ಕುರ್ಚಿಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಕ್ರೀಡಾ ಅಧ್ಯಾಪಕರಾಗಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸ್ಫೂರ್ತಿಯನ್ನ ಕೊಟ್ಟಂಥವರು ಶ್ರೀಮತಿ ಸಂಧ್ಯಾ ಅಡ್ಕ. ವೇಟ್ ಲಿಫ್ಟಿಂಗ್ ಕ್ಷೇತ್ರದಲ್ಲಿ
ಹೆಸರನ್ನ ಮಾಡಿದಂಥವರು, ಸಾಧನೆಯನ್ನ ಮಾಡಿದಂಥವರು ಇವರು. ಅದೇ ರೀತಿ ಇವರಿಗೆ ಇವತ್ತಿನ ಅತಿಥಿ ಗಣ್ಯರು ತಮ್ಮ ದಿವ್ಯ ಹಸ್ತದಿಂದ ಸನ್ಮಾನವನ್ನ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವೈಟ್ ಲಿಫ್ಟಿಂಗ್ ನಲ್ಲಿ ಅಂತಾರಾಷ್ಟ್ರೀಯ ಮಾಸ್ಟರ್ ಕ್ರೀಡಾಪಟುವಾಗಿ, ಅದೇ ರೀತಿ ಒಂದು ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಇವತ್ತಿನ ಕಬಡ್ಡಿ ತಂಡ, ಅದು ಬಾಲಕರಾಗಿರ್ಬೋದು ಬಾಲಕಿಯರದು ಎರಡು ತಂಡವನ್ನು ಇವತ್ತಿನ ಕಬಡ್ಡಿ ತಂಡಕ್ಕೆ ಅಣಿ ಮಾಡಿಸಿ ಈ ಒಂದು ಕಬಡ್ಡಿಯಲ್ಲಿ ಬಹಳ ಪ್ರೇರಣೆಗೊಂಡು ಇವತ್ತು ಎರಡು ತಂಡವನ್ನು ಈ ಒಂದು ವೇದಿಕೆಗೆ ತಂದಿದ್ದಾರೆ. ಎರಡು ತಂಡದಕ್ಕೂ ಒಂದು ದೈಹಿಕ ಶಿಕ್ಷಕರಿಗೆ ತನ್ನ ಸೇವೆಯನ್ನು ಸಲ್ಲಿಸಿದಂತಹ ಶ್ರೀಮತಿ ಸಂಧ್ಯಾ ಅಡ್ಕ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಗೌರವ ವಂದನೆಗಳನ್ನು ಸಹ ಕೊಡ್ತಾ ಇದ್ದೇವೆ. ಮತ್ತೋರ್ವ ಸನ್ಮಾನಿತ ವ್ಯಕ್ತಿ ಶ್ರೀ ಚಂದ್ರಶೇಖರ್ ಯು. ಇವರು ಕೂಡ ಅಂತಾರಾಷ್ಟ್ರೀಯ ಮಾಸ್ಟರ್ ಅಥ್ಲೇಟ್ ಆಗಿರ್ತಾರೆ. ಇವರು ಕೂಡ ಹಲವಾರು ಅಥ್ಲೆಟಿಕ್ ವಿಭಾಗದಲ್ಲಿ ಸಾಧನೆಯನ್ನ ಮಾಡಿದಂಥವರು. ಇವರ ಬಗ್ಗೆ ಹೇಳೋದಾದ್ರೆ ತುಂಬ ಇದೆ. ಮಂಗಳ ಸ್ಟೇಡಿಯಂ ಮಂಗಳೂರು ಇಲ್ಲಿ ನಡೆದಂಥ 40ನೇ ಸ್ಟೇಟ್ ಮಾಸ್ಟರ್ಸ್ ಅಥ್ಲೆಟಿಕ್ ಮೀಟ್ 2019-20 ಇದರ ರಾಜ್ಯ ಮಟ್ಟದ ಮಾಸ್ಟರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ 200 ಮೀಟರ್ ಓಟದಲ್ಲಿ ಚಿನ್ನದ ಪದಕವನ್ನು ಪಡೆದಂಥವರು. ಹಾಗೆ ದೂರದ ಜಿಗಿತದ ಸ್ಪರ್ಧೆಯಲ್ಲಿ ಬ್ರಾನ್ಸ್ ಮೆಡಲ್ ಅನ್ನ ಪಡೆದಂಥ ಸಾಧನೆ ಇವರದು. ಅದೇ ರೀತಿ ಉಡುಪಿಯಲ್ಲಿ ನಡೆದಂಥ 41ನೇ ಸ್ಟೇಟ್ ಮಾಸ್ಟರ್ಸ್ ಅಥ್ಲೆಟಿಕ್ ಮೀಟ್ 2021-22ರಲ್ಲಿ 800 ಮೀಟರ್ ಓಟದಲ್ಲಿ ಸಿಲ್ವರ್ ಮೆಡಲ್ ಹಾಗೂ 4x400 ಮೀಟರ್ ರಿಲೇ ಇದರಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಹಾಗೆ ನಾಲ್ಕನೇ ನ್ಯಾಷನಲ್ ಮಾಸ್ಟರ್ಸ್ ಅಥ್ಲೆಟಿಕ್ ಫೆಡರೇಷನ್ ಇದು ತಿರುವನಂತಪುರದಲ್ಲಿ ನಡೆದಿರ್ತದೆ. ಇಲ್ಲಿ ಇವರು 400 ಮೀಟರ್ ಓಟದಲ್ಲಿ ಚಿನ್ನದ ಪದಕವನ್ನು ಪಡೆಯುವ ಮುಖಾಂತರ 0.93 ಸೆಕೆಂಡ್ ಇದರಲ್ಲಿ ನ್ಯಾಷನಲ್ ರೆಕಾರ್ಡ್ ಅನ್ನು ಕೂಡ ಮಾಡಿರ್ತಾರೆ. ಇವರನ್ನ ಈ ಒಂದು ವೇದಿಕೆಯಲ್ಲಿ ನಾವು ಸನ್ಮಾನ ಮಾಡಲಿಕ್ಕೆ ಪುಣ್ಯವಂತರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವರು ಈಗಾಗಲೇ 23ನೇ ಏಷ್ಯನ್ ಮಾಸ್ಟರ್ ವಿಭಾಗಕ್ಕೆ ಆಯ್ಕೆಯಾಗಿರ್ತಾರೆ. ಇವರಿಗೆ ಅತಿಥಿ ಗಣ್ಯರ ದಿವ್ಯ ಹಸ್ತದಿಂದ ಸನ್ಮಾನವನ್ನು ಮಾಡಲು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ತೀರ್ಪುಗಾರರು ಖಂಡಿತವಾಗ್ಲೂ ಒಮ್ಮೆ ಜೋರಾದ ಕೈ ಚಪ್ಪಾಳೆ ನಮ್ಮ ತೀರ್ಪುಗಾರರಿಗೆ ನೀಡಿ. ಸಂಯಮದಿಂದ ಬೆಳಿಗ್ಗೆಯಿಂದ ಇಷ್ಟರ ತನಕ ಇನ್ನೊಂದು ಮ್ಯಾಚ್ ಇದೆ ಅವರಿಗೆ ಮಾಡಲಿಕ್ಕೆ. ಖಂಡಿತವಾಗ್ಲೂ ಅವರ ಸಂಯಮವನ್ನು ನಾವೆಲ್ಲೋ ಗೌರವಿಸ್ತಾ ಅವರನ್ನು ನಾನು ವೇದಿಕೆಗೆ ಕರೀತೇನೆ. ದಯವಿಟ್ಟು ವೇದಿಕೆಗೆ ಬಂದು ತಾವು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಡುತ್ತಾ, ಮೊದಲಿಗಾಗಿ ಪುಂಡಲಿಕ ಕೊಟ್ಟಾರಿ ದಯವಿಟ್ಟು ವೇದಿಕೆಗೆ ಬಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಬಡ್ಡಿಯ ಮಕ್ಕಳು ಅವರಿಗೊಂದು ಗೌರವದ ಚಪ್ಪಾಳೆಯನ್ನು ಖಂಡಿತವಾಗ್ಲೂ ಕೊಡಬೇಕು, ಖಂಡಿತವಾಗ್ಲೂ ಕೊಡ್ಬೇಕು. ಯಾಕೆಂದ್ರೆ ನಮ್ಮ ಕಬಡ್ಡಿ ಆಟವನ್ನು ಬೆಳಿಗ್ಗೆಯಿಂದ ಈ ಒಂದು ಸಂಜೆವರೆಗೆ ಬಹಳ ಸಂಯಮದಿಂದ ಇದ್ದು ನಮ್ಮೊಂದಿಗೆ ನೀಡಿದ್ದಾರೆ. ಅದೇ ರೀತಿ ಉದಯ್ ಮಂಜನಾಡಿ ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಅದೇ ರೀತಿ ಹಂಸ ಇವರು ಬಂದು ವೇದಿಕೆಯಿಂದ ಗೌರವವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಉಮೇಶ್ ಇದ್ರೆ ದಯವಿಟ್ಟು ವೇದಿಕೆಯಿಂದ ಬಂದು ಗೌರವವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವಿನೋದ್ ಅದೇ ರೀತಿ ಕಾರ್ತಿಕ್ ಅದೇ ರೀತಿ ಭಾಸ್ಕರ್ ಮೂಡಬಿದ್ರೆ ಯಶವಂತ್
ಯಶವಂತ್ ರಾಕೇಶ್ ಅದೇ ರೀತಿ ಮೋಹನ್. ತಾವೆಲ್ಲರೂ ನಮ್ಮೊಂದಿಗೆ ಇಷ್ಟು ತನಕ ಬಹಳ ಸಂಯಮದಿಂದ ವರ್ತಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾದಕ್ಕೆ ನಮ್ಮೆಲ್ಲರಿಗೂ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟ ತನಕ ತೀರ್ಪುಗಾರರಲ್ಲಿ ನಮ್ಮೊಂದಿಗೆ ಇದ್ದು ಸಹಕರಿಸಿ ಇದಕ್ಕೆ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊದಲೇ ಅದೇ ರೀತಿ ಎಷ್ಟು ಚಂದದ ಒಂದು ಮ್ಯಾಟ್ ಇಲ್ಲಿ ಒಂದು ಕಬಡ್ಡಿ ಆಡ್ಲಿಕ್ಕೆ ಈ ಚಂದದ ಮ್ಯಾಟ್ ಅನ್ನು ಮಾಡ್ಲಿಕ್ಕಿದ್ದಾರೆ. ನಮ್ಮೊಟ್ಟಿಗೆ ಸಹಕರಿಸಿದವರು ಶ್ರೀ ಕಬೀರ್ ಅವರು. ದಯವಿಟ್ಟು ವೇದಿಕೆಗೆ ಬಂದು ಕಬೀರ್ ಅವರು ನಮ್ಮಿಂದ ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇನೆ. ಶ್ರೀ ಕಬೀರ್ ಅವರು ಒಮ್ಮೆ ಜೋರಾದ ಕೈ ಚಪ್ಪಾಳೆ ಶ್ರೀ ಕಬೀರ್ ಅವರಿಗೆ. ಇವತ್ತಿನ ಇಷ್ಟು ಚಂದದ ಮ್ಯಾಟ್ ಅನ್ನು ಅಳವಡಿಸಿದವರು ನಿನ್ನೆ ರಾತ್ರಿಯಿಂದ ಇಲ್ಲೇ ಇದ್ದು ಇವತ್ತು ಬೆಳಿಗ್ಗೆ ನಾವು ಬರುವಾಗ ಸಹ ಅವರು ಆ ಮ್ಯಾಟ್ಗೆ ಸ್ಟಿಕ್ಕರ್ ಅಂಟಿಸುವುದು ಎಲ್ಲವನ್ನು ಮಾಡ್ತಾ ಇದ್ದಾರೆ. ಕಬೀರ್ ಅವರಿಗೆ ಗೌರವದ ಒಮ್ಮೆ ಜೋರಾಗಿ ಹೇಳಿ. ಅದು ನೀವು ಕೊಡುವಂತ ಅಭಿನಂದನೆ, ಅದು ಖಂಡಿತವಾಗಲಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಒಂದು ಕಮಿಟಿಯಾಗಿ ನಮ್ಮೊಂದಿಗೆ ಬೆಳಿಗ್ಗೆಯಿಂದ ನಮ್ಮೊಟ್ಟಿಗೆ ಇದ್ದವರು ಶ್ರೀ ಶರತ್ ಬೇಕೂರು. ದಯವಿಟ್ಟು ಬೇಡಿಕೆ ಬಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. ಶ್ರೀ ಶರತ್ ಬೇಕೂರು. ಅದೇ ರೀತಿ ಹರ್ಷಿತ್ ಬಸ್ತಿ. ಅದೇ ರೀತಿ ಪ್ರಮೀಳಾ ಕೊಂಡಾಣ. ಅದೇ ರೀತಿ ಕುಮಾರಿ ಧನ್ಯ. ಅದೇ ರೀತಿ ಪ್ರಣಾವಿ. ಅದೇ ರೀತಿ ಕುಮಾರಿ ಪ್ರಣವಿ. ಇವರೆಲ್ಲರೂ ಬೆಳಿಗ್ಗೆಯಿಂದ ನಮ್ಮೊಂದಿಗೆ ಒಂದು ಸ್ಕೋರರ್ ಆಗಿರ್ಬೋದು, ಅಲ್ಲಿ ತೀರ್ಪುಗಾರರ ಎಲ್ಲರ ಆಯ್ಕೆ ಅಂತ ತನುಷ್ ಬಸ್ತಿ. ದಯವಿಟ್ಟು ವೇದಿಕೆಗೆ ಬಂದು ಗೌರವದ ಶಾಲನ್ನು ಸ್ವೀಕರಿಸಬೇಕಾಗಿ ಎಲ್ಲರೂ ಕೇಳ್ತಾ ಇದ್ದಾರೆ. ತನುಷ್ ಬಸ್ತಿ, ನನಗೊಂದು ಗೌರವ ಆಗ್ತಾ ಇದೆ. ಈ ಒಂದು ನಿರೂಪಣೆ ಮಾಡುವಾಗ ನನ್ನ ಇಬ್ಬರು ಮಕ್ಕಳು ಬಂದು ಈ ಒಂದು ವೇದಿಕೆಯಿಂದ ಗೌರವವನ್ನು ಸ್ವೀಕರಿಸುವುದು ನನಗೆ ಸಹ ಒಂದು ಹೆಮ್ಮೆಯ ವಿಷಯ ಆಗ್ತದೆ. ತನುಷ್ ಬಸ್ತಿ ಅವರು ಗೌರವ, ಯಾಕೆಂದ್ರೆ ಅಲ್ಲಿ ಥರ್ಡ್ ಅಂಪೈರ್ ಲೈನ್ ಅಲ್ಲಿ ಆಗದಿಂದ ಇದ್ದು ಅವರೊಂದಿಗೆ ಸಹಕರಿಸಿದವರು ತನುಷ್ ಬಸ್ತಿ ಅವರು. ಗೌರವದ ಅಭಿನಂದನೆ ತಮಗೆಲ್ಲರಿಗೂ, ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ, ಆತ್ಮೀಯ ಬಂಧುಗಳೇ, ಒಳ್ಳೆಯ ಊಟದ ಸಮಯದಲ್ಲಿ ಕಲ್ಲು ಸಿಕ್ಕಿನಂಥ ಅನುಭವ ತಮಗೆ ಆಗಬಹುದು. ಆದರೂ ನಾನು ಹೇಳಿದ್ದಕ್ಕೆ ನಾನು ಮಾತನಾಡಬೇಕಾಗಿದೆ. ನಾನು ಗಣೇಶೋತ್ಸವ ಸೇವಾ ಸಮಿತಿಯ ಅದರ ಶ್ರದ್ಧೆಯ ಒಬ್ಬ ನಂಬಿಕಸ್ಥನು ಹೌದು, ಆನಂದಾಶ್ರಮ ಶಾಲೆಯ ಒಬ್ಬ ತುಂಬ ಗೌರವವನ್ನು ಹೊಂದಿರುವುದವನು ಹೌದು. ಅದೇ ರೀತಿಯಲ್ಲಿ ಜಲಂಧರೇಗಳೊಂದಿಗೆ ಒಂದೆರಡು ವರ್ಷಗಳ ಆತ್ಮೀಯ ಸಂಬಂಧವನ್ನು ಇಟ್ಟುಕೊಂಡವನು. ನಾನೇನು ಫುಕುವೋಕನ ತೆಂಗಿನ ಗಿಡದ ಹಾಗೆ ಯಾವುದೇ ಒಂದು ಪೋಷಕಾಂಶ ಇಲ್ಲದೆ ಬೆಳೆದಂಥ ಒಂದು ತೆಂಗಿನ ಮರ, ಯಾವುದೇ ಮಾರ್ಗದರ್ಶನ ಹಿನ್ನೆಲೆ ಮುನ್ನೆಲೆ ಇಲ್ಲದೆ ಹೇಗೆ ಬೆಳೆದಿದ್ದೇನೆ. ಶಾಲೆಯನ್ನೊಂದಷ್ಟು ಪ್ರೀತಿಸಿದ್ದೇನೆ, ಪರಿಸರವನ್ನು ಪ್ರೀತಿಸಿದ್ದೇನೆ, ಎಲ್ಲ ಕಾರ್ಯಕರ್ತರನ್ನು ಪ್ರೀತಿಸಿದ್ದೇನೆ. ಅದು ಮಾತ್ರ ನನ್ನೆಲ್ಲೋ ಪಾಸಿಟಿವ್, ಬೇರೇನು ನಂದಿಲ್ಲ. ಆದರೆ ನಾನೆಲ್ಲೋ ಮೂಲೆಯಲ್ಲಿದ್ದವನು ಮತ್ತೆ ಇಲ್ಲಿಗೆ ಎದುರಿಗೆ ತಂದು ಈ ಬಳಗದರು ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ತಮ್ಮೆಲ್ಲರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ, ಜಲಂಧರಿಗಳ ನೆನಪು ನನ್ನನ್ನು ಯಾವಾಗಲೂ ಇರ್ತಾ ಇತ್ತು. ಅವನ ಸ್ಮರಣಿಕೆಯನ್ನು ಕೊಟ್ಟಿದ್ದೀರಿ, ಅದು ಕೂಡ ನನ್ನ ಜೀವನ ಪರ್ಯಂತ ಅವರ ನೆನಪು ಶಾಶ್ವತವಾಗಿರಬಹುದು ಅಂತ ನಾನು ನಂಬುತ್ತೇನೆ. ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕದ ವಂದನೆಯನ್ನು ಅರ್ಪಿಸ್ತಾ, ನನ್ನನ್ನು ಪ್ರೀತಿಸಿದ್ದಕ್ಕೆ ತಮಗೆ ಮತ್ತೊಮ್ಮೆ ಗೌರವವನ್ನು ಅರ್ಪಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್ ಮಾತಾ. ಬಹಳ ಒಂದು ಅಚ್ಚುಕಟ್ಟಾದ ಈ ಒಂದು ಕಾರ್ಯಕ್ರಮಕ್ಕೆ ಬೇಕಾದಂತಹ ಆಶೀರ್ವಾದವನ್ನು ತಾವೇ ನೀಡಿದರೆ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಇವತ್ತಿನ ಈ ಒಂದು ಇಷ್ಟು ಚಂದದ ಮ್ಯಾಟ್ ಮಾಡಲಿಕ್ಕೆ ನಮಗೆ ಸಹಕಾರವನ್ನು ನೀಡಿದರು ಸಮೀಪದ ಹಟ್ ಫ್ರೆಂಡ್ಸ್ ಇವರ ಯಾರಾದರೂ ಒಬ್ಬರು ಬಂದು ಗೌರವದ ಶಾಲಾ ಸ್ಮರಣಿಕೆಯ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಟ್ ಫ್ರೆಂಡ್ಸ್ ಉಚ್ಚಿಲ ಇದ್ದಾರೆ, ಯಾರಾದರೂ ಒಬ್ಬರ ಸದಸ್ಯರು ಬಂದು ಗೌರವದ
ಶಾಲು ಸ್ಮರಣಿಕೆಯ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಆದಷ್ಟು ಬೇಗ ಬಂದು ಗೌರವದ ಶಾಲು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮೋಹನ್ ಉಚ್ಚಿಲಿದ್ದಾರೆ. ಒಬ್ಬ ನಾಟಕಕಾರನಾಗಿ, ಒಬ್ಬ ನಾಟಕ ರಚನೆಕಾರನಾಗಿ, ನಿರ್ದೇಶಕರನಾಗಿರುವಂತಹ ಒಬ್ಬ ಮೋಹನ್ ಉಚ್ಚಿಲ್ ಇವರನ್ನು ಹರ್ಟ್ ಫ್ರೆಂಡ್ಸ್ ಉಚ್ಚಿಲ ಇದರ ಪರವಾಗಿ ಗೌರವದ ಶಾಲು ಸ್ಮರಣಿಕೆಯ ಗೌರವವನ್ನು ನೀಡ್ತಾ ಇದ್ದೇವೆ. ವಂದನೆಗಳು ತಮಗೆ. ಇದೀಗ ಮುಂದೆ ಯಾರು ಮಾತಾಡುವುದಿಲ್ಲ, ಆದಷ್ಟು ಎಲ್ಲರಿಗೂ ಕಬಡ್ಡಿ ಫೈನಲ್ ನೋಡುವಂತಹ ಅವಕಾಶ ಇದೆ. ಅದಕ್ಕೆ ಬಗ್ಗೆ ಅಧ್ಯಕ್ಷರ ಸ್ಥಾನವನ್ನು ವಹಿಸಿಕೊಂಡಂತಹ ಅನಿಲ್ ದಾಸ್ ಇವರು ಈ ಕಾರ್ಯಕ್ರಮಕ್ಕೆ ಶುಭ ಸಂದೇಶವನ್ನು ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ನಾವು ಮುಖ್ಯವಾಗಿ ಈಗ ನೆನಪು ಮಾಡಬೇಕು, ಯಾಕಂದರೆ ಜಲಂಧರಿಯವರು ನಾನು 3 ವರ್ಷದಿಂದ ನಮ್ಮ ಆನಂದಾಶ್ರಮದಲ್ಲಿ ಹೈಸ್ಕೂಲಲ್ಲಿ ಇರುವಾಗ ಮಾತ್ರ ಕಂಡದಲ್ಲ, ಅವರ ಒಡನಾಟದಲ್ಲಿ ಕಳೆದ 10-15 ವರ್ಷದಲ್ಲಿ ಅವರು ಆ ಶಾಲಾ ಜೀವನದಲ್ಲಿ ನನ್ನ ನಂತರ ಕೂಡ ನನಗೆ ತುಂಬ ಆತ್ಮೀಯವಾಗಿ ನನಗೆ ಮಾರ್ಗದರ್ಶಕರು. ಅದೇ ರೀತಿ ಇಲ್ಲಿರುವಂಥ ನಾರಾಯಣ್ ಕುಂಪಾಲ್ ಇರ್ಬೋದು, ಈಗಾಗಲೇ ಮನೋಜ್ ಅವರು ಅವರ ಒಡನಾಟದಲ್ಲಿ ತುಂಬ ಹತ್ತಿರದವರು. ನಾನು ಈಗ ಕಂಡ ಪ್ರಕಾರ ಈಗಾಗಲೇ ಅವರ ವಿಷಯದಲ್ಲಿ ಮಾತಾಡೋದಲ್ಲೇ ಕಡಿಮೆ ಅಂದರೆ 1-1.5 ಗಂಟೆ 2 ಗಂಟೆ ಮಾತಾಡಲು ಸಾಕಾಗಲ್ಲ. ಯಾಕಂದರೆ ಯಕ್ಷಗಾನ ವಿಭಾಗದಲ್ಲಿರ್ಬೋದು, ಸಾಂಸ್ಕೃತಿಕ ಕಲಾ ವಿಭಾಗದಲ್ಲಿರ್ಬೋದು, ಕ್ರೀಡೆಯಲ್ಲಿರ್ಬೋದು, ಮಕ್ಕಳನ್ನು ಇವತ್ತು ಈ ಮಕ್ಕಳ ಈ ಒಂದು ಕ್ರೀಡಾಕೂಟವನ್ನು ಅವರು ಅವರ ಇಲ್ಲಿ ಇಲ್ಲದಿದ್ದರೂ ಕೂಡ ನಮ್ಮ ಎದುರಲ್ಲಿ ಅವರ ಚಿತ್ರಣ ನಮ್ಗೆ ಹೇಗೆ ಬರ್ತದೆ ಅದೇ ರೀತಿ ಮಕ್ಕಳನ್ನು ಆಟ ಆಡಿಸ್ತಿರುವಂತಹ ಸಂದರ್ಭದಲ್ಲಿ ನಾವು ಅವರನ್ನು ಈಗಲೂ ನೆನಪು ಮಾಡ್ಬೋದು. ಅವರ ದಿನನಿತ್ಯದ ಒಡನಾಟ ಮಕ್ಕಳಿಗೆ ಹೇಗೆ ಅವರು ಶಿಕ್ಷಣದೊಂದಿಗೆ ಕ್ರೀಡೆಯನ್ನು ಸ್ಫೂರ್ತಿಯನ್ನು ಕೊಟ್ಟಿದ್ರು. ಈಗಾಗಲೇ ರವಿಶಂಕರ್ ಬಿಜಾರ್ ಅವರು ಕೂಡ ಆ ಒಂದು ವಿಷಯದ ನೆನಪು ಮಾಡ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಅಚ್ಚರಿಯ ನೆನಪು ಇದೆ. ಇವತ್ತು ಅವರು ಅವಿಸ್ಮರಣೀಯವಾಗಿ ಇವತ್ತು ಸ್ಮರಣೆ ಹೇಗೆ ಮಾಡಿದ್ದೇವೆ ಅಂದರೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪ್ರತಿಯೊಬ್ಬರು ಅಧ್ಯಕ್ಷರಿಂದ ಹಿಡಿದು ಎಲ್ಲ ಪದಾಧಿಕಾರಿಗಳು, ಶಾಲಾ ಹಳೆ ವಿದ್ಯಾರ್ಥಿಗಳು, ನನ್ನ ಹಾಗೆ ಎಲ್ಲರೂ ಕೂಡ ಇವತ್ತು ಉತ್ತಮವಾದ ಕೆಲಸ ಇವತ್ತು ನಮ್ಮ ಉಚ್ಚಿಲ ಈ ಪರಿಸರದಲ್ಲಿ ಈ ಒಂದು ದೊಡ್ಡ ಮಟ್ಟದ ಕ್ರೀಡಾ ಆಯೋಜನೆಯಲ್ಲಿ 25ನೇ ವರ್ಷದ ಅವರ ಸ್ಮರಣೆ, ಪುಣ್ಯ ಸ್ಮರಣೆ ನಿಜವಾಗಿ ಅರ್ಥಪೂರ್ಣವಾಗಿ ಇವತ್ತು ಮಾಡಿದ್ದಕ್ಕೆ ಮುಖ್ಯವಾಗಿ ಅಭಿನಂದನೆ ಅಂತ ಹೇಳಿದರೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಮತ್ತು ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಪ್ರಮುಖರು ಈ ಒಂದು ಕ್ರೀಡಾಕೂಟ ಯಶಸ್ಸಿಗೆ ಸಹಭಾಗಿ. ಈಗಾಗಲೇ 14 ದಿವಸದಲ್ಲಿ ಈ ತಯಾರಿಯನ್ನು ಮಾಡಿ ನಮ್ಮೆಲ್ಲರನ್ನು ಇವತ್ತು ನಿಜವಾಗಿ ಶಾಲಾ ಹಳೆ ವಿದ್ಯಾರ್ಥಿಗಳು ಹೆಚ್ಚಿನ ಅಂಶ ಇನ್ನೊಂದು ಕೆಲವರಿಗೆ ಗೊತ್ತೇ ಇರಲಿಕ್ಕಿಲ್ಲ. ಹಾಗೆಯೇ 14 ದಿವಸದಲ್ಲಿ ಆದಷ್ಟು ತಮ್ಮ ಹತ್ತಿರದಲ್ಲಿರುವಂಥ ಮಾತ್ರ ಹಳೆ ವಿದ್ಯಾರ್ಥಿಗಳು ಅದೇ ರೀತಿ ಅವರ ಯಶಸ್ವಿಯಾಗಿ ಅವರೊಟ್ಟಿಗೆ ಆ ಒಂದು ಶೈಕ್ಷಣಿಕವಾಗಿ ಕ್ರೀಡಾ ವಿಷಯ, ರಾಷ್ಟ್ರೀಯತೆ ವಿಷಯದಲ್ಲಿ ಯಾವತ್ತು ಒತ್ತು ಕೊಡುವಂಥ ಜಲಂಧರಯ್ಯ ಅವರ ಪುಣ್ಯಸ್ಮರಣೆಗೆ ಇವತ್ತು 14 ದಿವಸದ ಈ ತಯಾರಿಯಲ್ಲಿ ದೊಡ್ಡ ಮಟ್ಟದ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಇವತ್ತು ಅದು ಕೂಡ ನಮ್ಮ ಶಿಕ್ಷಕ ವೃಂದದಲ್ಲಿರುವಂಥ ಶಿಕ್ಷಕರಲ್ಲಿ ಒಬ್ಬ ಮುಖ್ಯ ಹಿರಿಯರನ್ನು ಸನ್ಮಾನಿಸಿದ್ದಾರೆ. ಅದೇ ರೀತಿ ಒಬ್ಬ ಕ್ರೀಡಾ ಕ್ಷೇತ್ರದಲ್ಲಿರುವವರು, ಅದೇ ರೀತಿ ಮಹಿಳಾ ಕ್ರೀಡಾ ಸ್ಫೂರ್ತಿಯಲ್ಲಿರುವಂಥ ಸಂಘ ಇರ್ಬೋದು, ತುಂಬ ವ್ಯವಸ್ಥಿತವಾಗಿ ಈ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಇವತ್ತು ಉಚ್ಚಿಲದ ಪರಿಸರದಲ್ಲಿ ಮಕ್ಕಳಿಗೆ ಮತ್ತು ನಮಗೆಲ್ಲರಿಗೂ ಕೂಡ ಒಂದು ದೊಡ್ಡ ಮಟ್ಟದ ಕ್ರೀಡಾ ಆಯೋಜನೆ ಮಾಡಿ ಜಲಂಧರಯ್ಯ ಅವರ ಆ ಪುಣ್ಯಸ್ಮರಣೆಯಲ್ಲಿ ಅವರ ಆತ್ಮಕ್ಕೆ ಇನ್ನೂ ಕೂಡ ಹೆಚ್ಚಿನ ಒಂದು ಉತ್ತೇಜನ ನಮ್ಮ ಈ ಒಂದು ಸಂದೇಶ ಮೂಲಕ ಸಿಗಲಿ. ಈ ಒಂದು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಮತ್ತು ಹಳೆ ವಿದ್ಯಾರ್ಥಿಯ ಈ ಒಂದು ಕ್ರೀಡಾ ಯೋಜನೆ ಇನ್ನೂ ಮುಂದಕ್ಕೆ ದೊಡ್ಡ ಮಟ್ಟದ ಈ ಮಕ್ಕಳಿಗೆ ಪ್ರತಿಭೆಗಳಿಗೆ ಅದೇ ರೀತಿ ಕ್ರೀಡಾ ಸ್ಫೂರ್ತಿಗೆ ಇನ್ನೂ ದೊಡ್ಡ ಮಟ್ಟದ ಶೈಕ್ಷಣಿಕವಾಗಿ ಮತ್ತು ಕ್ರೀಡಾ ಸ್ಫೂರ್ತಿಗೆ ಇನ್ನೂ ದೊಡ್ಡ ಮಟ್ಟದ ಅವಕಾಶ ಕೊಡುವಂಥ ಶಕ್ತಿ ಆ ಮೂಲಕ ನಮ್ಮೆಲ್ಲರ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತು ಅಧ್ಯಕ್ಷ ಸನ್ನಿಲೆಯಲ್ಲಿ 2 ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಗಣೇಶೋತ್ಸವ ಸಮಿತಿ ಅದೇ ರೀತಿ ಆನಂದಾಶ್ರಮ ಶಾಲೆಯ ಎಲ್ಲ ಹಳೆ ವಿದ್ಯಾರ್ಥಿ ನಮ್ಮ ಎಲ್ಲ ಮಿತ್ರರಿಗೆ ನಾನು ಇನ್ನೊಮ್ಮೆ ಚಿರಋಣಿಯಾಗಿ ನನ್ನ 2 ಮಾತಿಗೆ ವಿರಾಮ ಚಿಕ್ಕಿ ಹೇಳಿದ್ದೀನಿ. ಜೈ ತುಂಬ ವಂದನೆಗಳು ಸರ್. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಕಾರ್ಯಕ್ರಮಕ್ಕೆ ಶುಭ ಸಂದೇಶವನ್ನು ನೀಡಿದ ಅನಿಲ್ ದಾಸ್ ಇವರಿಗೆ ವಂದನೆಗಳು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಕಡೆಯಿಂದ ಧನ್ಯವಾದ ಸಮರ್ಪಣೆ ಶ್ರೀಕಾಂತ್ ಮಾಡೂರ್ ಇವರಿಂದ ಇದೀಗ ಧನ್ಯವಾದ ಸಮರ್ಪಣೆ. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ, ಶ್ರೀ ಗಣೇಶ ಮಂದಿರ, ಆನಂದಾಶ್ರಮ ಹಳೆ ವಿದ್ಯಾರ್ಥಿ ಸಂಘ ಮತ್ತು ದಿವಂಗತ ಜಲಂಧರ ಹಿತೈಷಿಗಳ ಸಹಕಾರದೊಂದಿಗೆ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿಭಾಗದ ಬಾಲಕರ ಕಬಡ್ಡಿ ಪಂದ್ಯಾಟದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಅನಿಲ್ ದಾಸ್ ಪ್ರಮೋಟರ್ಸ್ ಮಂಗಳೂರು ಇವರಿಗೆ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅತಿಥಿಗಳಿಗೆ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮಗೆ ಇವತ್ತು ಸಹಕಾರ ನೀಡಿದಂತಹ ಆರಕ್ಷಕ ಠಾಣೆ ಉಳ್ಳಾಳ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ ಇವರಿಗೆ ಗಣೇಶ ಸೇವಾ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾರಾದರೂ ಉಳ್ಳಾಳ ಪೊಲೀಸ್ ಸ್ಟೇಷನ್ನ ಯಾರ ಸಿಬ್ಬಂದಿಗಳಿದ್ದರೆ ಬಂದು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮಗೆ ಈ ಒಂದು ಶಿಸ್ತುಬದ್ಧವಾದ ಕಬಡ್ಡಿ ಪಂದ್ಯಾಟ ನಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾರಾದರೂ ಇದ್ದಲ್ಲಿ ಒಮ್ಮೆ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಹಾಗೆಯೇ ನಮಗೆ ಮ್ಯಾಟನ್ನು ಒದಗಿಸಿಕೊಟ್ಟಂತಹ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಮತ್ತು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಉಳ್ಳಾಳ ತಾಲೂಕು ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾರಾದಿದ್ದರೆ ಇವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸ್ಥಳಾವಕಾಶವನ್ನು ನೀಡಿದಂತಹ ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ನೀಡಿದಂತಹ ರಾಜೇಶ್ ರೈ ಇವರ ಮನೆಯವರು ಅಥವಾ ಕುಟುಂಬದವರು ಯಾರಿದ್ದರೆ ಇಲ್ಲಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಗೆ ಈ ಮಧ್ಯಾಹ್ನದ ಇದಕ್ಕೆ ಸಹಕಾರ ಕೃಷ್ಣ ಹಾಲನ್ನು ನೀಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತಹ ರಾಮಚಂದ್ರ ಸಂಗೊಳ್ಳಿಗೆ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾರಾದರೂ ಇದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಲೈಟಿಂಗನ್ನು ನೀಡಿದಂತಹ ರಾಜೇಶ್ ಅವರ ಮತ್ತು ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಿಬ್ಬಂದಿಗಳು ಯಾರಿದ್ದರೆ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸುದ್ದಿ ಮಾಧ್ಯಮ ಮತ್ತು ಪ್ರಸಾರ ಮಾಧ್ಯಮದ ಅಬ್ಬಕ್ಕ ಟಿವಿ ಅಥವಾ ಹೊಸಕೊರಲ್ ಅಬ್ಬಕ್ಕ ಮತ್ತು ಹೊಸಕೊರಲ್ನ ಯಾರಾದರೂ ಸಿಬ್ಬಂದಿಗಳಿದ್ದರೆ ವೇದಿಕೆಗೆ ಬರಬೇಕು. ಭಾಗವಹಿಸಿದಂಥ ಎಲ್ಲ ತಂಡಗಳಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಬೆಳಿಗ್ಗೆಯಿಂದ ನಮ್ಮ ಜೊತೆಯಿಂದ ಎಲ್ಲರಿಗೂ ಸಹಕಾರ ನೀಡಿದವರಿಗೆ ಎಲ್ಲರಿಗೂ ಫೈನಲ್ ಹಂತದಲ್ಲಿ ಒಟ್ಟು 22 ತಂಡಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿವೆ. ಆ ಪೈಕಿ 2 ಬಲಿಷ್ಠ ತಂಡಗಳು ಮುಖಾಮುಖಿಯಾಗುವಂತ ಅಪರೂಪದ ಕಬಡ್ಡಿ ಮೊರಾರ್ಜಿ ದೇಸಾಯಿ ಬೊಗ್ಗ ಒಂದೆಡೆ ಆದರೆ ಮತ್ತೊಂದೆಡೆ ವಿವೇಕಾನಂದ ಪುತ್ತೂರು ತಂಡ. ಈ ಒಂದು ಸಂದರ್ಭದಲ್ಲಿ ಇಂತಹ ಅದ್ಭುತವಾದಂತ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದಂತ ನಮ್ಮ ಸಂಘಾಟಕ ಸಮಿತಿಗೆ ಎಲ್ಲರೂ ಕೂಡ ಒಂದು ಜೋರಾದ ಕೈ ಚಪ್ಪಾಳಿಯನ್ನ ಕೊಡಬೇಕು. ಬಹಳ ಅಚ್ಚುಕಟ್ಟಾಗಿ ಈ ಒಂದು ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಅತಿಥಿ ಗಣ್ಯರು ಮನೆಗಳನ್ನ ನೀಡ್ತಾ ಇದ್ದಾರೆ. ಅತಿಥಿಗಳನ್ನ ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ಅಂಕಣಕ್ಕೆ ನಾವು ಬರಮಾಡಿಕೊಡ್ತಾ ಇದ್ದೇವೆ. ಜೊತೆಯಲ್ಲಿ ಈ ಒಂದು ಕ್ರೀಡಾಕೂಟದ ದಕ್ಷ ತೀರ್ಪುಗಾರಿಕೆಯನ್ನ ಮಾಡಿರುವಂತ ನಮ್ಮ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನ ಹದ್ದಿನ ಕಣ್ಣಿನ ಮುತ್ತಿನ ತೀರ್ಪುಗಾರರು ಶ್ರೀಯುತ ಉದಯ ಮಂಜನಾಡಿ, ಉಮೇಶ್ ತಕ್ಕೋಟು, ವಿನೋದ್ ತಲಪಾಡಿ, ಹಂಸ ಕಿನ್ಯ, ಪುಂಡಲೀಕೆ ಕೊಟ್ಟಾರಿ, ಶ್ರೀಯುತ ಮೋಹನ್ ಬೆಂಗ್ರೆ, ಭಾಸ್ಕರ್ ಮೋಡ ವಿಜಯವಂತ ಮಂಗಳೂರು, ಈ ಎಲ್ಲ ತೀರ್ಪುಗಾರರಿಗೂ ಕೂಡ ವಿಶೇಷವಾಗಿ ನಾವು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಜೊತೆಯಲ್ಲಿ ಕ್ರೀಡಾಕೂಟದ ಅದ್ಭುತವಾದಂತ ಧ್ವನಿ ಮತ್ತು ಬೆಳಕನ್ನ ಒದಗಿಸಿಕೊಂಡಂತ ಶ್ರೀ ವಿನಾಯಕ ಲೈಟ್ ಅಂಡ್ ಸೌಂಡ್ಸ್ ಕೋಟೆಕಾರ್, ಇದರ ಮಾಲಕರು ಶ್ರೀಯುತ ರಾಜೇಶ್ ಅವರಿಗೂ ಕೂಡ ವಿಶೇಷವಾದಂತ ಅಭಿನಂದನೆಗಳು. ಅಲ್ಲದೆ ಸ್ಕೋರಿಂಗ್ ವಿಭಾಗದಲ್ಲಿ ನಮ್ಮ ಜೊತೆ ಸಹಕಾರವನ್ನು ಕೊಟ್ಟಂತ ಧನ್ಯಶ್ರೀ, ಪ್ರಣಾಮಿ ಇವರಿಗೂ ಈ ಒಂದು ಸಂದರ್ಭದಲ್ಲಿ ನಾವು ವಿಶೇಷ ಧನ್ಯವಾದವನ್ನ ತಿಳಿಸ್ತಾ ಇದ್ದೇವೆ. ಜೊತೆಯಲ್ಲಿ ಡಿಜಿಟಲ್ ಟೈಮರ್ ವಿಭಾಗದಲ್ಲಿ ಸಹಕಾರವನ್ನು ಕೊಟ್ಟಂತ ಪ್ರಮೀಳಾ, ಉದ್ಘೋಷಣೆಯಲ್ಲಿ ಸಹಕಾರವನ್ನು ಕೊಟ್ಟಂತ ಹರ್ಷಿದ್ರವರು, ಶ್ರೀಯುತ ವೇಣುಗೋಪಾಲ್ ಶೆಟ್ಟಿ ತಮಗೂ ಕೂಡ ವಿಶೇಷವಾದಂತ ಧನ್ಯವಾದಗಳನ್ನ ಜೊತೆ ಸಹಕಾರವನ್ನ ಕೊಟ್ಟಿದ್ದಾರೆ. ಇನ್ನು ಅಪಾರ ಸಂಖ್ಯೆಯಲ್ಲಿ ಈಗ ತಾನೇ ವೇದಿಕೆಯಲ್ಲಿ ಸ್ಮರಣಿಕೆಯನ್ನ ನೀಡುವಂತ ಸಂದರ್ಭದಲ್ಲೂ ಕೈ ಚಪ್ಪಾಳಿಯನ್ನ ಪಡ್ಕೊಂಡಂತ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಹುಶಃ ಇರುವಂತ ನಮ್ಮ ಧನುಷ್ ಅವರು ಕೂಡ ಫೈನಲ್ ಸ್ಪರ್ಧೆಯಲ್ಲಿ ಲೈನ್ ನಂಬರ್ ವಿಭಾಗದಲ್ಲಿ ಸಹಕಾರವನ್ನ ಕೊಡುವಂತೆ ನಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಎಲ್ಲಿ ಪ್ರಾಯದ ಒಂಜಿ ಬಾಲೆ ಮಲ್ಲ ಕೆಲಸನ ಮಲ್ತೊಂದುಲ್ಲೇರೆ ಆದರೆ ಜೋರಾಯಿನ ಕೈಕಾಟಿ ಮಾತೆಲ್ಲ ಸೇರ್ತಗೋರ್ಕ ಧನುಷ್ ನನ್ನ ನಂಬುದ ವರ್ಷ ತೀರ್ಪುಗಾರರಾದ ತೊಂಬುನಂಚಿನ ಭಾಗ್ಯ ಉಪ್ಪಟ್ಟು ನಮಗೆ ಆಟಗಾರರಿಗೆ ಒಂದು ವಿಶೇಷ ಸೂಚನೆ. ಒಂದು ಉತ್ತಮ ಕ್ರೀಡಾಪಟುವಿಗೆ ಹಟ್ ಫ್ರೆಂಡ್ಸ್ ಉಚ್ಚಿಲ ಇದರ ವತಿಯಿಂದ 2,000 ನಗದು ಬಹುಮಾನ ಇದೆ. ಈ 2 ತಂಡದ ಆಟಗಾರರಿಗೆ ಉತ್ತಮವಾದ ಆಟ ಪ್ರದರ್ಶಿಸಿದ ಆಟಗಾರರಿಗೆ 2,000 ನಗದು ಬಹುಮಾನ ಇದೆ. ಫೈನಲ್ ಕದನ ಆರಂಭವಾಗಿದೆ. ವಗ್ಗ ವಿರುದ್ಧವಾಗಿ ವಿವೇಕಾನಂದ ಪುತ್ತೂರು ಬೋನಸ್ ಅಂಕ ಸತತ 2 ಅಂಕಗಳೊಂದಿಗೆ ತಮ್ಮ ಖಾತೆ ಆರಂಭವಾಗಿದೆ. ವಗ್ಗ ಪ್ರತಿ ಸ್ಪರ್ಧೆಯಲ್ಲೂ ಕೂಡ
ಒಗ್ಗ ಆರಂಭದ ಅಂಕವನ್ನ ತಮ್ಮದಾಗಿಸಿಕೊಂಡಿದೆ. ಆ ಎಲ್ಲ ಸ್ಪರ್ಧೆಯಲ್ಲೂ ವಿಜಯವನ್ನ ತಮ್ಮದಾಗಿಸಿಕೊಂಡಿದೆ. ಬಹುಶಃ ಫೈನಲ್ ಸ್ಪರ್ಧೆಯಲ್ಲಿ ಫಲಿತಾಂಶ ಏನು ಅನ್ನೋದನ್ನ ಕಾದು ನೋಡಬೇಕಿದೆ. ವಿವೇಕಾನಂದ ಪುತ್ತೂರು ಕೂಡ ತಮ್ಮ ಖಾತೆಯನ್ನ ಆರಂಭಿಸಿದ್ದಾರೆ. 3-1 3-1 ಇನ್ ಫೇವರ್ ಆಫ್ ಒಗ್ಗ. ಜೊತೆಯಲ್ಲಿ ಈ ಒಂದು ಅದ್ಭುತವಾದಂತ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದಂತ ನಮ್ಮ ಸಂಘಾಟಕ ಸಮಿತಿ, ಅದರಲ್ಲೂ ಕೂಡ ಮಳೆ ಬಂದಂತ ಸಂದರ್ಭದಲ್ಲಿ ಕ್ರೀಡಾಕೂಟಕ್ಕೆ ಸ್ಪರ್ಧೆಗೆ ಯಾವುದೇ ಅಡಚಣೆ ಆಗದಂತೆ ಮೈದಾನದ ಎಲ್ಲ ಉಸ್ತುವಾರಿಯನ್ನ ವಹಿಸಿಕೊಂಡು ಕ್ರೀಡಾಕೂಟವನ್ನ ಮುಂದುವರಿಸುವಂತೆ ಸಹಕಾರವನ್ನ ಕೊಟ್ಟಂತ ನಮ್ಮ ಸಂಸ್ಥೆಯ ಕೆಲವೊಂದು ಸದಸ್ಯರಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಕೈಚಪ್ಪಾಳಿರಬೇಕು. ಅವರ ಶ್ರಮದಿಂದ ಈ ಒಂದು ಕಬಡ್ಡಿ ಸ್ಪರ್ಧೆ ಮುಂದುವರಿತಾ ಇದೆ. ನಿರಂತರವಾಗಿ ಇನ್ನಷ್ಟು ವರ್ಷಗಳು ಕಬಡ್ಡಿ ಕ್ರೀಡಾಕೂಟವನ್ನ ಆಯೋಜನೆ ಮಾಡುವಂತಾಗಲಿ. ಪ್ರಸ್ತುತ ಅಂಕಣದಲ್ಲಿ ಈ ಕ್ರೀಡಾಕೂಟದ ಫೈನಲ್ ಕದನ ಮುಂದುವರಿತಾ ಇದೆ. 3-1 4-4 ಸಮಾನ ಅಂಕಗಳು ಜೋಡಣೆಯಾಗಿದೆ. ವಿವೇಕಾನಂದ ಪುತ್ತೂರು ಮೊಗ್ಗ ടൂർണമെന്റിലെ അവസാന മത്സരം രണ്ട് തുല്യ ശക്തികൾ തമ്മിൽ കൊമ്പുകുറുക്കുന്ന ഫൈനൽ കലാശക്കൊട്ടാണ്. 5-4 എന്ന ക്രമത്തിൽ ഒരൊറ്റ പോയിന്റിന്റെ വ്യത്യാസത്തിൽ വിവേകാനന്ദ പുത്തൂരു മത്സരത്തിൽ ഫൈനൽ മത്സരത്തിൽ നേടിപിടിക്കുന്നു. ಮತ್ತೆ ಖಾತೆಯಲ್ಲಿ 5-5 ಸಮಾನ ಅಂಕಗಳನ್ನ ಕಂಡುಕೊಳ್ತಾ ಇದ್ದಾವೆ. ಈ ನಡುವೆ ಟ್ಯಾಕಲ್ 6-5 6 ಪಾಯಿಂಟ್ ಇನ್ ಫೇವರ್ ಆಫ್ ಮೊಗ್ಗ. ಎರಡು ತಂಡಗಳು ಕೂಡ ಡಿಫೆನ್ಸ್ ಅಲ್ಲಿ ಬಹಳಷ್ಟು ಅದ್ಭುತ ಪ್ರದರ್ಶನವನ್ನ ಡಿಫೆನ್ಸ್ ಮುಖೇನ ಅಂಕಗಳನ್ನ ಗಳಿಸಿ ಕೊಳ್ಳುವಂತ ತಂಡಗಳು. ಕ್ರೀಡಾಕೂಟದಲ್ಲಿ ಛಾಯಾಗ್ರಾಹಕರಿದ್ದಾರೆ, ಅವರಿಗೂ ಕೂಡ ವಿಶೇಷವಾದಂತ ಧನ್ಯವಾದವನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದಾರೆ. ಬೋನಸ್ ಲಭ್ಯವಾಗಿದೆ. ಬೋನಸ್ +1 7-6 ಇನ್ ಫೇವರ್ ಆಫ್ ವಿವೇಕಾನಂದ ಪುತ್ತೂರು ತಂಡ. ಅದ್ಭುತವಾದಂತ ಪಾದಚಲನೆ, ಉತ್ತರ ಸಿಕ್ಕಿದೆ, ಅಂಕಗಳು ಲಭ್ಯವಾಗ್ತಾ ಇದೆ. 7-7 7-7. ಈ ನಡುವೆ ಸೆಂಟರ್ ಲೈನ್ ಅಲ್ಲಿ ಟ್ಯಾಕಲ್ ಮಾಡುವಂತ ಪ್ರಯತ್ನ ಮೊಗ್ಗ ತಂಡದ ಪರವಾಗಿದೆ. 3 ಅಂಕಗಳು ಲಭ್ಯವಾಗುತ್ತಾ ಇದೆ. ಫೈನಲ್ ಸ್ಪರ್ಧೆಯ ಮೊದಲ ಸೂಪರ್ ರೈಡ್. 10-8 ಸ್ಪರ್ಧೆ. ಮೊಗ್ಗ ಮುನ್ನಡೆಯನ್ನ ತಮ್ಮದಾಗಿಸಿಕೊಡ್ತಾ ಇದೆ.
9-10 ಕೇವಲ 1 ಅಂಕದ ಅಂತರದಲ್ಲಿ ಫೈನಲ್ ಕದನ ಮುಂದುವರಿದಿದೆ. ಗೆದ್ದಂತ ತಂಡಕ್ಕೆ 15,025, ಸೋಲುವಂತ ತಂಡಕ್ಕೆ 10,025. ಸಮಾನ ಶಕ್ತಿಯನ್ನು ಹೊಂದಿರುವಂತ 11-9 ಮುನ್ನಡೆ ಬೊಗ್ಗ ತಂಡ ಇದೆ. ಹನ್ನೊಂದು 10 ಮತ್ತೆ ಅಂತರ 1 ಅಂಕದ ಅಂತರದಲ್ಲಿದೆ ಸ್ಪರ್ಧೆ. ಈ ನಡುವೆ ಕಾರ್ನರ್ ವಿಭಾಗದಲ್ಲಿ ಟ್ಯಾಕಲ್ 11-11 ಸಮಾನ ಅಂಕಗಳು ನಿರಂತರವಾಗಿ ಅತ್ಯಂತ ಸನಿಹದ ಸ್ಪರ್ಧೆ ಫೈನಲ್ ಕದನದಲ್ಲಿ ನಾವುಗಳು ನೋಡ್ತಾ ಇದ್ದೇವೆ. ಈ ನಡುವೆ ಟ್ಯಾಕಲ್ ಪರಿಣಾಮ ಮತ್ತೆ ಅಂಕಗಳು ಬೊಗ್ಗ ಖಾತೆಯಲ್ಲಿ ಜೋಡಣೆಯಾಗಿದೆ. ವಿವೇಕಾನಂದ ಪಾಳಯದಲ್ಲಿ 4 ಡಿಫೆಂಡರ್ಗಳು ಮಾತ್ರ ದಾಳಿ ಮುಂದುವರಿತಾ ಇದೆ. ಫುಲ್ ಟೈಮ್ ಆಗಿದೆ ಮತ್ತೆ ಹೋಗ್ಲಿ 13ರಲ್ಲಿ ಸ್ಪರ್ಧೆ ಇದೆ. ಟೈಮ್ 13 ವಿಶ್ರಾಂತಿಯ ಬಳಿಗೆ ಮತ್ತೆ ಸ್ಪರ್ಧೆ ಮುಂದುವರಿತಾ ಇದೆ. ಖಾತೆಯಲ್ಲಿ ಸಮಾನ ಅಂಕಗಳು 13-13. ಈ ನಡುವೆ ಅಂಕವನ್ನ ಗಳಿಸುವಲ್ಲಿ ಯಶಸ್ವಿ ವಿವೇಕಾನಂದ ಪುತ್ತೂರು 14-13 15-13 ಬೋನಸ್ ಪ್ಲಸ್. ಹದಿನೈದು 13ರಲ್ಲಿ ವಿವೇಕಾನಂದ ಪುತ್ತೂರು ತಂಡ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಈ ನಡುವೆ ಮತ್ತೆ ಉತ್ತಮವಾದಂತ ಟೀಮ್ ಕಾಂಬಿನೇಷನ್ ಮುಖೇನ ಟ್ಯಾಕಲ್ 16-13. ಮೂರು ಅಂಕಗಳ ಅಂತರದಲ್ಲಿ ಫೈನಲ್ ಕದನ ಮುಂದುವರಿತಾ ಇದೆ. ಬೋನಸ್ ಲಭ್ಯವಾಗಿದೆ 14-16. ಅಂತರ 2ಕ್ಕೆ ಇಳಿಕೆಯಾಗಿದೆ. ಹದಿನೈದು 16 14-16 15-16 15-17 2 ಅಂಕಗಳ ಮುನ್ನಡೆ.
ವಿವೇಕಾನಂದ ಸ್ಪರ್ಧೆ ಮುಂದುವರಿತಾ ಇದೆ. ಪುತ್ತೂರು ಸ್ಪರ್ಧೆಯಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಸೂಪರ್ ಟ್ಯಾಕಲ್ ಜೀವಂತವಾಗಿದೆ. ಹದಿನೈದು 19 ಮುನ್ನಡೆಯಲ್ಲಿ ವಿವೇಕಾನಂದ 20-15. ಐದು ಅಂಕಗಳ ಅಂತರ. ಅಂತಿಮ 2 ನಿಮಿಷಗಳಿಗೆ ಸೀಮಿತ ಸ್ಪರ್ಧೆ. 15-20 ಆಲ್ ಔಟ್ ಆಗ್ತಾ ಇದೆ ಬೊಗ್ಗ. ಥರ್ಡ್ ರೈಟ್. ಥರ್ಡ್ ರೈಟ್ ಜೂಬಾರ್ ಡೈ ರೈಟ್. 23-15 24-15. ಇಪ್ಪತ್ತಾರು 16 10 ಅಂಕಗಳ ಮುನ್ನಡೆ. ಇಪ್ಪತ್ತೇಳು 16 ಮುನ್ನಡೆಯಲ್ಲಿ ವಿವೇಕಾನಂದ ಪುತ್ತೂರು ತಂಡ. ಫೈನಲ್ ಸ್ಪರ್ಧೆ ಮುಕ್ತಾಯಗೊಳ್ಳುತ್ತಾ ಇದೆ. ಈ ಒಂದು ಕ್ರೀಡಾ ಎಲ್ಲರಿಗೂ ಮೊದಲಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಪರಿಸರದ ಎಲ್ಲ ನಮ್ಮ ಈ ಒಂದು ಗಣೇಶ ಸೇವಾ ಸಮಿತಿಯ ಪರವಾಗಿ, ಅದೇ ರೀತಿ ಆನಂದಾಶ್ರಮ ಹಳೆ ವಿದ್ಯಾರ್ಥಿ ಸಂಘ, ದಿವಂಗತ ಜಲಂಧರ್ ಇವರ ಹಿತೈಷಿಗಳ ಪರವಾಗಿ ತಮಗೆಲ್ಲರಿಗೂ ಒಂದೇ ಪಾತ್ರಗಳಲ್ಲಿ ಮೊದಲಿಗೆ ಇವತ್ತು ವಿಶೇಷ ಇಲ್ಲಿ ಫೈನಲ್ ಪಂದ್ಯಾಟ ನಡೆಯಿತು. ವಿವೇಕಾನಂದ ಪುತ್ತೂರು ಮತ್ತು ಮೊರಾರ್ಜಿ ದೇಸಾಯಿ ಬೊಗ್ಗ ಈ 2 ಸದಸ್ಯರಿಗೆ ನಮ್ಮ ಹಟ್ ಫ್ರೆಂಡ್ಸ್ ಉಚ್ಛಲ ಇದರ ಪರವಾಗಿ 2,000 ನಗದು ಬಹುಮಾನ 2 ತಂಡದ ಒಳ್ಳೆಯ ಆಟಗಾರರಿಗೆ ನೀಡಿದ್ದಾರೆ. ಇದೀಗ ಮೊದಲಾಗಿ ಹಟ್ ತಂಡದ ಸದಸ್ಯರು ದಯವಿಟ್ಟು ವೇದಿಕೆಗೆ ಬರಬೇಕು. 2 ಬಹುಮಾನವನ್ನು ನೀಡಲಿಕ್ಕೆ ದಯವಿಟ್ಟು ವೇದಿಕೆಗೆ ಬರಬೇಕು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಮೊದಲಿಗೆ ವಿವೇಕಾನಂದ ಪುತ್ತೂರು ಇದರ ನಂಬರ್ 9 ಜರ್ಸಿ ಅಭಿಷೇಕ್ ದಯವಿಟ್ಟು ವೇದಿಕೆಗೆ ಬಂದು ತಮ್ಮಿಂದ ಗೌರವದ 2,000 ಮೊತ್ತವನ್ನು ತಾವು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಮಗೆ ವಿಶೇಷವಾಗಿ ನಿಮ್ಮ
ಈ ಕ್ರೀಡೆಯಲ್ಲಿ ನಿಮ್ಮ ಕ್ರೀಡೆಯನ್ನು ನೋಡಿ ಹಟ್ಟು ಫ್ರೆಂಡ್ಸ್ ಉಚ್ಚಿಲ ಇವರು ನೀಡುವಂತಹ ನಗದು ಪುರಸ್ಕಾರ. ನಂಬರ್ 9 ಜಸ್ಸಿ ಇವರು ಅಭಿಷೇಕ್ ಇವರಿಗೆ ನೀಡುವಂತಹ ಗೌರವ. ಅದೇ ರೀತಿ ಮೊರಾರ್ಜಿ ದೇಸಾಯಿ ಒಗ್ಗ ಇದರ ಇನ್ನೊಂದು ನಂಬರ್ 9 ಅಭಿಷೇಕ್. ಇನ್ನೊಬ್ರು ಇದ್ದಾರ ನಂಬರ್ 9 ಜಸ್ಸಿ ಏತೆ ನಂಬರ್ 1 ಪಲ್ಲೆ ತಿರುಗಲೆ ನಂಬರ್ 9 ಏನ ಪುದರ್ ಗುದ್ದಿಜಂಡ. ಓಕೆ ಪುದರ್ ಹೇಮಂತ್ ಇವರಿಗೆ ಕೊರ್ಪುನಂಚಿನ 2,000 ನಗದು ಬಹುಮಾನ. ಇವಂಜಿ ಹಟ್ ಫ್ರೆಂಡ್ಸ್ ಉಚ್ಚಿಲ ನಿಕ್ಲ ಜವನಿರಿಗೆ ಮಾತೆರಿಗ್ಲ ನಿಕ್ಲ ಇವಂಜಿ ಸಮಿತಿಯ ಬರೋದು ಸುಡುಪೂರಕ ಸೊಲ್ಮೆಲಿನ ಸಂದೈತ ಮಂತೋದಲ್ಲ ಇತ್ತ ಇವಂಜಿ ವೇದಿಕೆ ನಮ್ಮ ಮಾತೆರ್ಲ ಕಾತಂದು ಪುನಂಚಿನ ಬಹುಮಾನ ಸುರಕಾದ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೋಳಿಗೆ ದೈಹಿಕ ಶಿಕ್ಷಣ ಒಟ್ಟುಗು ಜೋಗುಲು ವೇದಿಕೆದ ಓಕೆ ಒಂದು ನಿಮಿಷ ದಯವಿಟ್ಟು ಒಂದು ನಿಮಿಷ ಮಕ್ಕಳು ಒಂದು ನಿಮಿಷ. ಇದೀಗ ಬೆಸ್ಟ್ ರೈಡರ್ ಆಗಿ ಈ ಒಂದು ಅಲ್ಲಿ ಆಯ್ಕೆಯಾದವರು ವಿವೇಕಾನಂದ ಪುತ್ತೂರ್ ಇದರ ಅಭಿಷೇಕ್ ಇವರು ಬೆಸ್ಟ್ ರೈಡರ್ ಆಗಿ ಆಯ್ಕೆಯಾಗಿದ್ದಾರೆ. ಒಮ್ಮೆ ಜೋರಾದ ಕೈ ಚಪ್ಪಾಳೆ ಅಭಿಷೇಕ್ ಇವರಿಗೆ. ಅದೇ ರೀತಿ ಬೆಸ್ಟ್ ಕ್ಯಾಚರ್ ಆಗಿ ತನ್ನ ಬಹುಮಾನವನ್ನು ಮುಗಿಲಿಕ್ಕಿಸಿದ್ದಾರೆ ಶ್ರೀ ಹೇಮಂತ್ ಒಗ್ಗ ಮೊರಾರ್ಜಿ ದೇಸಾಯಿ ಒಗ್ಗ. ಹೇಮಂತ್ ಒಗ್ಗ ಮೊರಾರ್ಜಿ ದೇಸಾಯಿ ಒಗ್ಗ ಇದರ ಸದಸ್ಯರು. ಯಾರಿಗೆ ಸಿಗ್ಬೋದು? ಯಾರಿಗೆ ಆಯ್ಕೆ? ವಿವೇಕಾನಂದ ಪುತ್ತೂರ್ನ ರಿತಿಕ್ ಇವರಿಗೆ. ಅದೇ ರೀತಿ ಅವರೊಂದಿಗೆ SVM ಫ್ರೆಂಡ್ಸ್ ಸಂಘಗಳಿಗೆ ಅವರಿಂದ 1,000 ರೂಪಾಯಿಯ ನಗದು ಬಹುಮಾನ ಸಹ ಇದೆ. SVM ಫ್ರೆಂಡ್ಸ್ ಇವರ ವತಿಯಿಂದ 1,000 ನಗದು ಬಹುಮಾನ ರಿತಿಕ್ ಇವರಿಗೆ. ವಿವೇಕಾನಂದ ಪುತ್ತೂರ್ ಒಮ್ಮೆ ಜೋರಾದ ಕೈ ಚಪ್ಪಾಳೆ. ನಾವೆಲ್ಲರೂ ಕಾಯ್ದಿರುವಂತಹ ಬಹುಮಾನವನ್ನು ವಿತರಣೆ ಮಾಡುವ ಸಮಯ. ಇದೀಗ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೋಳಿಗೆ ಇದರ ದೈಹಿಕ ಶಿಕ್ಷಕರೊಂದಿಗೆ ಮಕ್ಕಳು ದಯವಿಟ್ಟು ವೇದಿಕೆ ಬರಬೇಕು. 5,025 ನಗದು ಬಹುಮಾನದ ಒಟ್ಟಿಗೆ ಜಲಂಧರ್ ರೈ ಟ್ರೋಫಿ ನಿಮ್ಮ ಪಾಲಿಗೆ. ಈ ವರ್ಷದ್ದು ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೋಳಿಗೆ ಹಲವಾರು ಪ್ರಶಸ್ತಿವರಿಗೆ ದೈಹಿಕ ಶಿಕ್ಷಕರಾದಂತಹ ಶಿವಪ್ರಸಾದ್ ಸಹ ಒಟ್ಟು ಸೇರಿದ್ದಾರೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಶ್ರೀಕೃಷ್ಣ ಹಾಲ್ ಅಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಊಟವನ್ನು ಸ್ವೀಕರಿಸಿಕೊಂಡು ಹೋಗಬೇಕು. ಇದೀಗ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೋಳಿಗೆ ಸೆಮಿಫೈನಲ್ ಅಲ್ಲಿ ಇನ್ನೊಂದು ಪ್ರವೇಶ ಪಡೆದಂತಹ ತಂಡ GHS ವಿಟ್ಲ. ದಯವಿಟ್ಟು ವೇದಿಕೆಗೆ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿಯ ಒಮ್ಮೆ ಜೋರಾದ ಕೈ ಚಪ್ಪಾಳೆ ಮೊರಾರ್ಜಿ ದೇಸಾಯಿ ಪ್ರೌಢಶಾಲೆ ಒಗ್ಗ. मेडल पाड़द बोले पूरा जो कलेगला मेडल पाड़ ले. जो कल फुल है फाइनेंस ने ऐसा करना यार ना बोलो रोटी. हाँ ये बड़े मुट्ठा बरना हाँ ये वैसे कुल्ले अल्बा जितने जो कल कुल्ले अल्बा
ಎರಡನೇ ದ್ವಿತೀಯ ಬಹುಮಾನವನ್ನು ಪಡೆದಂತಹ ತಂಡ ಇದೀಗ ಜವಾಬ್ದಾರಿ ಒಂದು ವಿಷಯ, ಈ ಒಂದು ಕಾರ್ಯಕ್ರಮದಲ್ಲಿ ನಮಗೊಂದು ಇಷ್ಟೊಂದು ಯಶಸ್ವಿಯಾಗಿ ಕಬಡ್ಡಿ ಪಂದ್ಯಾಟ ನಡೀಲಿಕ್ಕೆ ಒಬ್ರು ಕಾರಣಕರ್ತರಾಗಿದ್ದಾರೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂತ ಹೇಳಲಿಕ್ಕೆ ಇದ್ದೇವೆ. ಶಿವಪ್ರಸಾದ್, ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ದೈಹಿಕ ಶಿಕ್ಷಕರಾದಂತಹ ಶಿವಪ್ರಸಾದ್ ಸರ್ ಹೊರಬಲೆ ಬಿತ್ತೆ. ಶಿವಪ್ರಸಾದ್ ಚಿನ್ನು ಸರ್, ಇದೀಗ ನಾವೆಲ್ಲರೂ ಕಾಯ್ತಾ ಇರುವಂತಹ ಜಲಂಧರ್ 2025 ಮೊದಲ ಬಹುಮಾನವನ್ನು ಪಡೆದಂತಹ ತಂಡ ಒಮ್ಮೆಜೋರಾದ ಕೈ ಚಪ್ಪಾಳೆ ವಿವೇಕಾನಂದ ಪ್ರೌಢಶಾಲೆ ಪುತ್ತೂರು ಇದರ ದೈಹಿಕ ಶಿಕ್ಷಕರೊಂದಿಗೆ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ನಮ್ಮೆಲ್ಲರಲ್ಲೂ ಕೇಳಿಕೊಳ್ತಾ ಇದ್ದೇನೆ. ವಿವೇಕಾನಂದ ಪ್ರೌಢಶಾಲೆ ಪುತ್ತೂರು. ಇದೀಗ ಇಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಂತಹ ಈ ವಿವೇಕಾನಂದ ತಂಡ ನಾಲ್ಕು ನಡೆಯುವಂತಹ ರಾಜ್ಯ ಮಟ್ಟದಲ್ಲಿ ಸಹ ತನ್ನ ತಂಡ ಆ ಒಂದು ಕಬಡ್ಡಿಯಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿದೆ. ಮೊದಲ ಬಹುಮಾನವನ್ನು ಪಡೆದು ಈ ಒಂದು ಶಾಲೆಗೆ ಹೆಗ್ಗಳಿಕೆಯನ್ನು ತರಬೇಕೆಂದು ನಮ್ಮೆಲ್ಲರ ಆಶೆ ಆಗ್ತದೆ. ವಿವೇಕಾನಂದ ಪ್ರೌಢಶಾಲೆ ಪುತ್ತೂರು.